ಗುರುಗಣಾಧಿಪತಿಭ್ಯಾಂ ನಮಃ. ಅಂಬುರುಹದಳನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿಯೇ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪಿಣಿ ಕಥಾಮೃತವ. ಜನಪತಿಯ ಸಂಸೈಸಿ ಶ್ರೀ ಹರಿ ಜನಪತಿಯ ಸಂತೈಸಿ ಶ್ರೀ ಹರಿ ಜಲಧಿ ಜಯ ಒಲಿಸುವನೆ ವನದಲ್ಲಿ ತಳೆದು ಮನುಜಾಕೃತಿಯ ಶೇಷಾಚಲಕ್ಕೆ ಬಂದ ತಳೆದು ಮನುಜಾಕೃತಿಯ ಶೇಷಾಚಲಕ್ಕೆ ಬಂದ ಮನೆ ಬಿಟ್ಟು ಹೋದ ಮೇಲೆ ಮನೆ ಮಂದಿರವು ಯಾವುದೂ ಬೇಡ ಅಂತ ನನಗಾಗಿದೆ. ಅದಕ್ಕಾಗಿಯೇ ವೈಕುಂಠ ಲೋಕವನ್ನು ಬಿಟ್ಟೆ ಕರ್ಮ ಭೂಮಿಗೆ ಇಳಿದೆ. ಹರಿಶ್ರೀನಿವಾಸನೆಂದು ಅಭಿಧಾನದಿಂದ ಕರ್ಮಭೂಮಿಗೆ ಬಂದರೆ ನೆಲೆಯಾಗುವುದಕ್ಕಾಗಿ ಚೋಳ ದೇಶವೊಂದು ದೊರಕಿತು. ಹುತ್ತದಲ್ಲಿ ನೆಲೆಯಾಗಿದ್ದಾಗ ಕಪಿಲಹಸು ಒಂದು ಬಂದು ದೈನಂದಿನವು ನನಗೆ ನೆತ್ತಿಗೆ ಹಾಲನ್ನು ಸುರಿಸುತ್ತಾ ಇತ್ತು. ಇದನ್ನು ಕಂಡಂತಹ ಚೋಳರಾಜ ಸಂಶಯಗೊಂಡು ಹುತ್ತವನ್ನು ಅಗೆಯಲು ಮುಂದಾದ. ಏನು ನಿರ್ದೋಷಿಯಾದ ಗೋವಿಗೆ ಏನೂ ಆಗಕೂಡದೆಂದು ನಾನು ಶಿರವೊಡ್ಡಿದೆ. ಶಿರಕ್ಕೆ ಗಾಯವಾಯಿತು. ಆ ಚೋಳರಾಜನಿಗೆ ಶಾಪವನ್ನಿತ್ತೆ. ಆದರೆ ನನಗೆ ಶಿರಕ್ಕೆ ಆದ ಗಾಯ ಇನ್ನೂ ಕಮ್ಮಿ ಆಗಲಿಲ್ಲ. ಔಷಧವನ್ನು ಅರಸುತ್ತಾ ಮುಂದೆ ಮುಂದೆ ಬಂದೆ. ಅದು ಬೆಟ್ಟವೊಂದು ಕಾಣುತ್ತಾ ಇದೆ. ಏರುತ್ತೇನೆ ಮೇಲೆ. ಇತ್ತಲ ಶ್ರೀಶೈಲದಲ್ಲಿ ಕಡು ಧೂರ್ತ ವೃಷಭಾಸುರನು ಬೆರೆದಿರೆ ದೈತ್ಯರೊಡನೆ ತೆರದಲ್ಲಿ ಬಿತ್ತರಿಸಿದ
ನೀ ತೆರದಲ್ಲಿ ತಾ ಬಿತ್ತರಿಸಿದ. ಓಂ ನಮೋ ಪ್ರಭು ಪರಮೇಶ್ವರ. ಕಾಪಾಡು ತಂದೆ ಕಾಪಾಡು. ಶ್ರೀಶೈಲದ ಅಧಿಪತಿಯಾದಂತಹ ವೃಷಭಾಸುರ ನಾನಿದ್ದೇನೆ. ಶ್ರೀಶೈಲ ಅಧಿಪತಿಯಾದಂತಹ ನಾನು ಎಲ್ಲರ ಸೇನೆಯನ್ನು ಒಗ್ಗೂಡಿಸಿಕೊಂಡು ಶ್ರೀಶೈಲ ಎಂಬ ಸಾಧನೆಯನ್ನು ಸ್ಥಾಪಿಸಿದ್ದೇನೆ. ಆದರೆ ಆ ಕಪಟ ಹರಿ ಮಾತ್ರವಲ್ಲ, ದೇವತೆಗಳ ಕುತಂತ್ರದಿಂದ ನಮ್ಮ ಶ್ರೀಶೈಲವು ಹುಟ್ಟಿಸಿದೆ. ಅಲ್ಲಿ ಸೋತಂತಹ ರಾಕ್ಷಸ ಕುಲಗಳು ಒಗ್ಗೂಡಿಸಿ ನಾವು ಸ್ಥಾಪನೆಯನ್ನು ಮಾಡಿದ್ದೇವೆ. ಹಾಗಿರುವಾಗ ಅಲ್ಲಿಗೆ ನಿಲ್ಲಿಸದೆ ಸಾಧನೆಯನ್ನು ಇನ್ನಷ್ಟು ಮಾಡಬೇಕಂತಾಗಿ ಆಗಿರುವಾಗ ನಾನು ಕೈಗೊಂಡಂತಹ ಕಾರ್ಯವಾದರೇನು? ಸುಕರನ ಹೊರತಿಲ್ಲ ಕಮಲ ಸಂಭವನು ವರವನು ತಾ ಕರುಣಿಸಿ. ಸಾಧನೆಯನ್ನು ಅಲ್ಲಿಗೆ ನಿಲ್ಲಿಸದೆ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಿದೆ. ಒಲಿದು ಬಂದಂತಹ ಬ್ರಹ್ಮದೇವನು ನಿನಗೇನು ವರಬೇಕೆಂದು ಕೇಳಿದಾಗ ನನಗೆ ಮರಣವೇ ಬಾರದು ಎಂಬಂತಹ ವರವನ್ನು ಕೇಳಿದ್ದೇನೆ. ಆದರೆ ಅವರು ಒಂದು ಮಾತನ್ನು ಹೇಳಿದರು, ನಿನಗೆ ಮರಣ ಎಂಬುದು ಬಂದರೆ ಅದು ಸಾಮಾನ್ಯರಿಂದಲ್ಲ, ಒಂದು ಹಂದಿಯಿಂದ ಮರಣ. ದಿನಕ್ಕೆ 100-200 ಹಂದಿ ಭಕ್ಷಿಸುವ ನನಗೆ ಇನ್ನು ಅದರಿಂದ ಮರಣವೇ ಸಾಧ್ಯವೇ ಇಲ್ಲ. ಅಲ್ಲಿಂದ ಹೊರಟವ ನಾನು ಪಾತಾಳ ಲೋಕ ಭೂಲೋಕವನ್ನು ಆಕ್ರಮಿಸಿದೆ. ಇನ್ನು ಉಳಿದಿರುವುದು ಸ್ವರ್ಗಲೋಕ. ಇದರ ಬಗ್ಗೆ ನಮ್ಮವರ ಅಭಿಪ್ರಾಯವನ್ನು ತಿಳಿಸಬೇಕಾಗಿದೆ. ಎಲ್ಲಿದ್ದಾರೆ ನಮ್ಮವರು? ಬರಲಿ ಈ ಕಡೆಗೆ.
ಮಂತ್ರಿ ಸೇನಾಧಿಪತಿಗಳೇ, ಮೊದಲಾಗಿ ಚರಣಗಳಿಗೆ ಶಿರವಾಗಿದ್ದೇನೆ. ಹೇಳಿ. ನಮಗೆ ಕೊಟ್ಟಿರುವ ಕೆಲಸವನ್ನು ನಿರ್ವಹಿಸ್ತಾ ಇರುವ ಸಂದರ್ಭ ನಿಮ್ಮ ಕರೆ ಆಯಿತು. ಪ್ರಭು, ನಿಮ್ಮ ಕರೆಯನ್ನು ಆಲಿಸಿ ಧಾವಿಸಿ ಬಂದಿದ್ದೇನೆ. ಕಾರ್ಯಕಾರಣವಿಲ್ಲದೆ ನಮಗೆ ಬರ ಹೇಳುವವರು ನೀವಲ್ಲ. ಏನಾಗಬೇಕು ತಿಳಿಸಿ. ಮಂತ್ರಿ ಸೇನಾಧಿಪತಿಗಳೇ, ಇನ್ನು ತಡವೇನವೇ ಇನ್ನು ತಡವೇನವೇ ನಾ ಬಿಡು ಗಣರನುಸದೆ ಬಡಿದು ನಾಗವ ಸನ್ಮತ ದಿವಜಗೈವೆ ಎನ್ನುವ ನಿರ್ಣಯದಲ್ಲಿ ಮಂತ್ರಿ ಸೇನಾಧಿಪತಿಗಳೇ, ಸ್ವರ್ಗಪೀಠವು ನಮ್ಮದಾಗಿಸಿಕೊಳ್ಳಬೇಕಾಗಿದೆ. ಇದರ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇದಕ್ಕೆ ಅನುಮಾನ ಇದಕ್ಕೆ ಅನುಮಾನ ನೀವು ಹೇಳಿದ ಕಾರ್ಯವೇನು ಇತರ ಕಾರ್ಯವನ್ನು ಈಗಲೇ ಬೇಡಿರಲು ಪ್ರಭು, ಮಂತ್ರಿ ಸೇನಾಧಿಪತಿಗಳೇ, ರೋಗಿ ಬಯಸಿದ್ದು ಹಾಳು, ವೈದ್ಯ ಕೊಟ್ಟಿದ್ದು ಹಾಳಂತಾಯ್ತು. ನ್ಯಾಯವಾಗಿ ನಮಗೆ ಅಧಿಕಾರ ಸಿಗಬೇಕಿತ್ತು. ಯೋಚಿಸಬೇಡಿ. ಸುಮ್ಮನಸರನ್ನು ಬಡಿದಡಿಸಿ ಸ್ವರ್ಗದ ಪೀಠವನ್ನು ನಿಮಗೆ ಒದಗಿಸುತ್ತೇನೆ. ತಡಮಾಡುದು ಸರಿಯಲ್ಲ. ಸ್ವರ್ಗಲೋಕದತ್ತ ತೆರಳೋಣ. ಮಂತ್ರಿ ಸೇನಾಧಿಪತಿಗಳೇ, ಸ್ವರ್ಗದ್ವಾರದ ಮುಂದೆ ಪ್ರವೇಶಿಸುತ್ತೇವೆ. ಅಲ್ಲಿ ಯಾರಿದ್ದಾರೆಂದು ನೋಡಿಕೊಂಡು ಬನ್ನಿ. ಅಪ್ಪನೇ ಪ್ರಭು. ಪ್ರಭು, ಅಲ್ಲೊಂದು ಮೂರ್ತಿ ಇದೆ. ನೋಡುತ್ತಿರುವುದು ಯಾಕೆ? ಈಗಲೇ ಅದನ್ನು ಹುಡಿ ಮಾಡಿರಿ. ನಿಲ್ಲಿ ನಿಲ್ಲಿ ಮುಂದಕ್ಕೆ ವೃಷಭಾಸುರನಿದ್ದೇನೆ. ಅಲ್ಲ ನಿನ್ನ ಕೋಡಿಯಲ್ಲಿ ಅದು ನಿನಗೆ ಯಾಕೋ? ಅಲ್ಲ ವೃಷಭಾಸುರನಿಗೆ ಸುಮ್ಮನೆ ಅಲ್ಲ ಇಲ್ಲಿಗೆ ಬಂದ ಕಾರಣ ನಿನ್ನ ಅಪ್ಪ ಇದ್ದಾನಲ್ಲ ಒಳಗಡೆ. ನನ್ನ ಅಪ್ಪನ ಜೊತೆಗೆ ಬರಬೇಡ ಸುಮ್ಮನೆ. ನಿನ್ನ ಅಪ್ಪ ದೊಡ್ಡ ಕುಂಬಳಕಾಯ? ನನ್ನ ಅಪ್ಪ ಕುಂಬಳಕಾಯ ಹೌದು. ಏನೀಗ ಹಾಗೆಲ್ಲವೋ? ಮತ್ತೆ? ನಿನ್ನ ಅಪ್ಪ ದೇವೇಂದ್ರ ಒಳಗಡೆ ಇದ್ದಾನಲ್ಲ. ಅವರು
ಸ್ವರ್ಗ ಪೀಠವನ್ನು ಬಿಟ್ಟು ಕೊಡಲು ಹೇಳು. ಇಲ್ಲವಾದರೆ ಇಲ್ಲವಾದರೆ ಯುದ್ಧಕ್ಕೆ ಸಿದ್ಧನಾಗಲು ಹೇಳು. ಹಾ. ನೋಡಿ ಹೇ, ಹೇ, ಹೇ. ಈ ಹಿಂದೆ ಎಷ್ಟೋ ಮಂದಿ ರಕ್ಕಸರು ಇಲ್ಲಿಗೆ ಬಂದಿದ್ದಾರೆ. ಹೌದು. ಎಲ್ಲರೂ ಸತ್ತು ಮಣ್ಣು ತಿಂದು ಹೋಗಿದ್ದಾರೆ. ಹೇ. ಆ ಅವಸ್ಥೆ ನಿಮಗಾಗುದು ಬೇಡ. ಅದಕ್ಕೆ ಒಳ್ಳೆ ಮಾತಿನಲ್ಲಿ ಹೇಳ್ತಿದ್ದೇನೆ, ಸುಮ್ಮನೆ ಹೋಗಿ. ಹೋಗುದಿಲ್ಲವ? ಸುಮ್ಮನೆ ಹೋಗಿ. ಹೇಳಿದೆಲ್ಲ ಹೋಗುದಿಲ್ಲ. ಅಲ್ಲ, ಸುಮ್ಮನೆ ಹೋಗಿ. ಹೋಗುದಿಲ್ಲವ? ಒಮ್ಮೆ ಹೋಗಿ ಮಾರಾರೆ, ಸುಮ್ಮನೆ. ಯಾಕೆ ಅಳುತ್ತಿದ್ದೀಯಾ? ನಾನು ಅಳುವುದಕ್ಕೆ ಕಾರಣ ಉಂಟು. ಹೇ. ನನಗೆ ಸಿಟ್ಟು ಬರುವುದು. ಹೇ. ನಾನು ಕೋಲಿನಿಂದ ಹೊಡೆಯುವುದು. ನೀವೆಲ್ಲ ಹೀಗನೆ ಹೊಡೆಯುವುದಾ? ಅದು ನಮ್ಮ ಶೈಲಿಯಾಗಿ. ಓಹೋ. ನಿಮ್ಮ ತಲೆ ಪಟಿ 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 ಅಂತ ಬೀಳುದು. ಹೇ. ನಿಮ್ಮ ಸಾವಿಗೆಲ್ಲ ನಾನೇ ಕಾರಣ ಆಗುದು. ಅದಕ್ಕೆ ಕೂಗಿದ್ದು ಹೋಗಿ ಒಮ್ಮೆ. ಹೋಗುದಿಲ್ಲ ಹೇಳಿದಲ್ವಾ? ಹೋಗಿ ಒಮ್ಮೆ. ಹೋಗುದೇ ಇಲ್ಲ. ಮೂರು ಮೂರು ಮಾತಿಗೆ ಹೋಗುದು. ಹೋಗುದಿಲ್ಲ. ಸರಿ, ನಾನೇ ಹೋಗ್ತೇನೆ. ದೂತನ ಒಳಗಡೆ ಹೋಗಿದ್ದಾನೆ. ದೇವೇಂದ್ರನ ನಿರೀಕ್ಷೆಯಲ್ಲಿ ಇರೋಣ.
ನಮ್ಮ ಲೋಕಕ್ಕೆ ದಾಳಿಯನ್ನು ಇಟ್ಟಿದ್ದಾರೆ. ಅವರನ್ನು ಎದುರಿಸಬೇಕಾಗಿದೆ. ಹಾಗಾಗಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸುರನಾಥ, ವರುಣದೇವ, ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಎದ್ದೇಳು. ನಮ್ಮ ಅಮರ ಲೋಕದ ಹ. ಅಮಿತವಾದ ಸಂಪತ್ತನ್ನ ಬಯಸಿ ಹ. ದಾನವರು ಬರುವುದು ಹೊಸತೇನಲ್ಲ. ಹೌದು. ಸಿಹಿ ಇದ್ದಲ್ಲಿಗೆ ಇರುವೆಗಳು ಮುತ್ತುತ್ತವೆ. ಹ. ಈ ನಾಲ್ಕಲೋಕದ ಮೇಲೆ ಎಲ್ಲಾದರೂ ದಾನವರು ದಾಳಿ ಮಾಡಿದರೆ ಹ. ಅವರನ್ನು ಕಾಲನಾಡುತ್ತೇನೆ, ಬಿಡಿಸಿದ್ದೆ. ಸಂತೋಷವಾಯಿತು. ನಿಮ್ಮ ಅಭಿಪ್ರಾಯಗಳೇನು? ಸುರದೇನು ಕಲ್ಪತರು ಮುಂದಾಗಿ ಅವರ ವರವುಗಳ ಅಮರೇಂದ್ರ, ಅಗ್ನಿದೇವ, ನಮ್ಮಲ್ಲಿರುವ ಕಾಮಧೇನು ಕಲ್ಪವೃಕ್ಷ, ಹ. ಐರಾವತ, ಹ. ಮಣಿ ಮೊದಲಾದ ಹ. ಸುವಸ್ತುಗಳ ಆಸೆಯಿಂದ ಹ. ಮಾನವರು ಹಲವಾರು ಬಾರಿ ದಾಳಿಯನ್ನು ಎಸಗಿದ್ದಾರೆ. ಹ. ಬೆಂಕಿಯನ್ನು ಕಂಡು ಆಕರ್ಷಿಸುವ ಪತಂಗಗಳು ಹ. ಹೇಗೆ ಬೆಂಕಿಯಲ್ಲಿ ಬಿದ್ದು ನಶಿಸುತ್ತದೋ ಹೌದು. ಹಾಗೆ ಸುರಲೋಕದ ಆಸೆಯಿಂದ ಹ. ದಾನವರು ಬಂದರೆ ನಾನು ಕೊಂದು ಕೊಡುತ್ತೇನೆ, ಬಿಡು ಚಿಂತೆ. ಸಂತೋಷವಾಯಿತು, ಸಂತೋಷವಾಯಿತು. ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಕೇಳಿ ಬಹಳ ಸಂತೋಷವಾಯಿತು. ಇನ್ನು ತಡ ಮಾಡುವುದು ಸರಿಯಲ್ಲ. ಅತ್ತ ಸಾಗೋಣ. ಹಾಗೆ ಎಲ್ಲಿಗೂ ಬೀಳುವುದು
ಕೆಟ್ಟ ಬೀಜ ಸುಟ್ಟಷ್ಟು ಮೊಲಕ್ಕೆ ಬರುತ್ತದೆ. ಹಾ ನೀವು ಹಾಗೆ ಹಾ ಈ ಹಿಂದೆ ಬಂದ ದಾನವರು ಯಾರೂ ಉಳಿದಿಲ್ಲ. ಹಾ ಎತ್ತ ಕಾಲಗ ಮಾಡಿ ಶೈಮಿನಿ ಸೇರಬೇಡ. ಬಲ್ಲೆ ಸುಳಿದ ಕಾರ್ಯ ಸಮಯ. ಬಲ್ಲೆ ಸುಳಿದ ಕಾರ್ಯ ಸಮಯದಲ್ಲಿ ಕಣ್ಣು ಜೀವನ. ನಿಲ್ಲದೋಡಿ ಹೋಗಿ ವಿಪಿನದಲ್ಲಿ ಬಾಳ. ಎಲ್ಲ ದೇವತೆ, ಏನಲ್ಲ? ನ್ಯಾಯವಾಗಿ ನಾಲ್ಕದ ಅಧಿಕಾರ ನಮಗೆ ಸಿಗಬೇಕಿತ್ತು. ಹಾ ಆದರೆ ನಿಮ್ಮ ಕಪಟದಿಂದ ಕೈ ತಪ್ಪಿ ಹೋಯಿತು. ಇಂದು ವಶಪಡಿಸಿಕೊಳ್ಳುತ್ತೇವೆ. ಬಾ ಮುಂದೆ. ಹೊಡೆದಾನವ ಕಡೆಗಡೆನವ ಕೂಡುತ್ತಾ. ಹೊಡೆದಾನವ ಕಡೆಗಡೆನವ ಕೂಡುತ್ತಾ ಕಡುಗಲಿಗಳ ತೆರದಿ. ಅಡಲಿನ ಕಾಲ ತೊಡಗಿದ ಕಿರಣ ನುಡಿಯಲ್ಲಿ ನದಿಯವದಿ. ನಮೋ ಅಸುರ. ಏನೇಳ? ಸ್ವರ್ಗದ ಮೇಲಿನ ಅಗ್ಗದ ಆಸೆಯಿಂದ ಲಗ್ಗೆ ಮಾಡಿದ್ದೇಯ. ಇದು ಎಂದೋ ನಿನಗೆ ದೊರಕದು, ನಡೆಯಿಂದೆ. ಮುಚ್ಚು ಬಾಯಿ. ಬಿಡುಗಡೆಯಲ್ಲಿ ಬಡಿದಿದ್ದೋ. ಬಿಡುಗಡೆಯಲ್ಲಿ ಬಡಿದಿದ್ದ ಇವನ ಮೂಡಿ ಹುಡುಗಿ. ಬಿಡುಗಡೆಯನ್ನು ನಡೆದಿರುವ ಈ ಕೆಳಗಿಡದೊಳಗೆ. ಎಲ್ಲವೋ ದೇವತೆ, ಏನೇಳ? ಅಮಿತವಾದ ಸ್ವರ್ಗದ ಸಂಪತ್ತನ್ನು ಬಯಸಿ ದಾಳಿ ಮಾಡಿದವರು ನಾವು. ನೀವಾಗಿ ಬಿಟ್ಟುಕೊಟ್ಟರೆ ಒಳ್ಳೆಯದು, ಇಲ್ಲವಾದರೆ ಪರಿಣಾಮ ಕೆಟ್ಟದಾಗಿರ್ತದೆ. ಎಚ್ಚರ. ನೋಡೋಣ ಬಾ. ಬಡಿದು ಜಗಳರು
ಬಿಟ್ಟು ಕೊಟ್ಟರೆ ಒಲಿಯಿತು, ಇಲ್ಲವಾದರೆ ಪೆಟ್ಟು ತಿನ್ನಬೇಕಾದಿತ್ತು. ಎಚ್ಚರ. ನನಗೆ ಪೆಟ್ಟು ತಿಂದ ಅಭ್ಯಾಸ ಅಲ್ಲ. ನನಗೆ ಪೆಟ್ಟು ಕೊಟ್ಟ ಅಭ್ಯಾಸ. ಒಂದು ಕಷ್ಟನೇ ಪೆಟ್ಟು. ಬಾ ಮುಂದೆ. ನೋಡೋಣ. ಮರಳಿ ಮರಳಿಗೆ ಬಂದು ಮರಳಿ ಮರಳಿಗೆ ಬಂದು ದುಡಿದೋಡಿ ಓಡಿ ಹೊಡೆಯುವ ದುರ್ಗ ಇದನ್ನು ಮರೆತು ಬಂದೆ. ಎಲ್ಲ ಕಲೆಗೆ ಏನೆಲ್ಲ? ಮೂರು ಮೂರ್ತಿಗಳ ಅನುಗ್ರಹದಿಂದ ಹಾ ಈ ನಾಗಲೋಕದ ಅಧಿಕಾರ ನಮಗೆ ಲಭಿಸಿದೆ. ಹಾ ಭಕ್ತಿಯಿಂದ ಪಡೆದ ನಾಗವನ್ನು ಶಕ್ತಿಯಿಂದ ಪಡೆಯಲು ಬಂದರೆ ತಲೆ ಹೋದಿತ್ತು ಆಗುತ್ತೆ. ಮುಚ್ಚು ಬಾಯಿ. ಹರಿಯ ಸುಡದಿನ ನಮ್ಮ ಹರಿಯ ಸುಡದಿನ ನಮ್ಮ ದುಡಿಗೆಲೆಯ ಮೆಸು ನೋಡ್ತಿರುವುದನ್ನು ಕೇಳುವುದಿಲ್ಲದ ಮರ ಮರದಿ ಎಲ್ಲ ಸುಮನಸೇನೆ. ಏನೆಲ್ಲ? ಸಾಕು ಮಾ ನಿನ್ನ ಪೌರುಷ ನುಡಿಗಳನ್ನು. ಹಾ, ಹೀಗೆ ಮುಂದುವರಿಸಿ ದಂಡಿಸುವೆನು. ಎಚ್ಚರ. ಬಾ ಬಾ ಬಂದೆ. ಜನಾಸುರನೇ, ಏನೆಲ್ಲ? ಅಮಿತವಾದ ಸೇನೆಯನ್ನು ಕೂಡಿ ಬಂದಿರಬಹುದು. ಹಾ ಇದು ನಮಗೆ ನಗಣ್ಯ. ನಿಮ್ಮನ್ನೆಲ್ಲ ಸದೆ ಪಡೆದು ಯಮ ಸದನಕ್ಕೆ ಅಟ್ಟುತ್ತೇವೆ. ಬಲವಿನ ಹೋದಿಯ ಹೋದ ಸೂರನೇ ಸಮರವೇ ಹಲವು ನಲವಲಿ ಮೆರೆಯದೆ ಕೊಡುಗೊಡವೇ
ಅದಮ್ಮ ಬುದ್ಧಿಯನ್ನು ತೋರುತ್ತಿರುವ ಕಳ್ಳನೆ ದೈತ್ಯ ಜಾಲವನ್ನು ಸೇರಿಕೊಂಡು ನಾಕವನ್ನೇ ಯುದ್ಧಕ್ಕೆ ಮನ ಮಾಡಿದ ಕಾರಣವೇನು? ನೀನ್ಯಾರು? ಉದ್ದೇಶವೇನು? ಸರಿಯಾಗಿ ಕೇಳಿಸಿಕೋ. ದೊರೆಯಲ್ಲಿ ಮೆರೆತಿರುವಂತಹ ಶ್ರೀಶೈಲಕ್ಕೆ ಆದೀಶ್ವರನಿದ್ದೇನೆ. ಸೇನಾ ಸಹಿತನಾಗಿ ಬಂದದ್ದು ನಾಕವನ್ನು ವಶಪಡಿಸುವ ಉದ್ದೇಶದಿಂದ. ಯುದ್ಧವನ್ನು ಬಿಡು, ಈ ವೃಷಭಾಸುರನ ಕಾಲಿಗೆರಗಿ ನಾಕವನ್ನು ಅರ್ಪಿಸು. ಈ ಹಿಂದೆ ಅದೆಷ್ಟೋ ಮಂದಿ ದಾನವರು ಆಗಾಗ ನಾಕವನ್ನೇರಿದವರಿದ್ದಾರೆ. ಯಾರೂ ಶಾಶ್ವತವಾಗಿ ಉಳಿದಿಲ್ಲ. ಅತಿ ಆಸೆ ಅತಿಕ್ರಮಣಕ್ಕೆ ಬಲಿಯಾಗಿ ತಮ್ಮ ಹರಣವನ್ನೇ ಕಳೆದುಕೊಂಡಿದ್ದಾರೆ. ಇದನ್ನರಿಯದೆ ಗರ್ವದಿಂದ ವರ್ತಿಸದಿರೋ ನಡೆ ಹಿಂದೆ. ಸೇನೆಯೂ ಇದೆ. ಯುದ್ಧವನ್ನು ಬಿಡು, ಪರಾಕ್ರಮವಿದ್ದಲ್ಲಿ ಯುದ್ಧದಲ್ಲಿ ತೋರಿಸು, ಇಲ್ಲದಿದ್ದರೆ ನಿನ್ನನ್ನು ನಾಕದಿಂದ ಬಡಿದಾಡಿಸುವೆನು. ಬಾ ಮುಂದೆ.
ಸೋತು ಪಲಾಯನ ಮಾಡಿದ್ದಾರೆ. ನನಗೇಕೆ ಈ ಸ್ವರ್ಗದ ಪೀಠ? ಇನ್ನು ಇಲ್ಲಿ ಇರುವಂತಹ ಸ್ವರ್ಗ ಸಿಂಹಾಸನವನ್ನು ಅಖಿಲ ಭಂಡಾರಗಳನ್ನು ತೆಗೆದುಕೊಂಡು ನಡೆಯುತ್ತೇನೆ ನಿಜಪುರಕ್ಕೆ. ಒಂದು ದಿನ ಮೃಗಬೇಟೆ ಆಡುವೆ. ಒಂದು ದಿನ ಮೃಗಬೇಟೆ ಆಡುವೆ. ನಮಗೆ ನಾಡುಗಳ ತಾಣ. ಅಂದು ಶ್ರೀಶೈಲದಲ್ಲಿ ಮನುಮನು ಬಂದ ಪರ. ಅಖಿಲ ಭಂಡಾರಗಳನ್ನು ಸ್ವರ್ಗಲೋಕದ ಸುವಸ್ತುಗಳನ್ನು ಸೆಳೆದುಕೊಂಡು ನಾಲ್ಕು ಶ್ರೀಶೈಲದತ್ತ ಬಂದಿದ್ದೇನೆ. ಮೃಗಬೇಟೆ ಎಂಬ ಮನವಾಗಿದೆ. ಹಾಗಿರುವಾಗ ನಮ್ಮ ಕಾನಡದಲ್ಲಿ ಮೃಗಬೇಟೆ ಆಡುತ್ತಾ ಮುಂದುವರಿಯುತ್ತೇನೆ. ಇದ್ದನ ವರಾಹ ಸ್ವಾಮಿಯು ಸುರರ ಪೊರೆಯಲು ಒಲುವುದಿರದು. ಅರಿತು ಬಂದ ತ್ವರಿತದಲ್ಲಿ ಹುರಿಯರು ಗುಳು ಗುಳು.
ಬೋಧಕನಾಗಿದ್ದ ದಾನವನನ್ನು ಸಂಹರಿಸಿ ಈ ಹಿಂದೆ ವಿಶ್ರಾಂತನಾದೆ. ಆದರಿಂದ ಮದೋನ್ಮತ್ತನಾದ ವೃಷಭಾಸುರನು ದೇವಲೋಕವನ್ನು ಆಕ್ರಮಿಸಿ ದೇವತೆಗಳ ದೆಸೆಗೆಡಿಸಿದ್ದಾನೆ. ಲೋಕಪಾಲಕರಾದ ಸುರರನ್ನು ರಕ್ಷಿಸುವುದು ಕರ್ತವ್ಯವಾಗಿದೆ. ಸರಿಯಾದ ಸಮಯವಿದು. ಬೇಟೆಗಾಗಿ ಬಂದಿರುವಂತಹ ವೃಷಭಾಸುರನನ್ನು ಎದುರಿಸುತ್ತೇನೆ. ಉದ್ದೇಶಪೂರ್ವಕವಾಗಿ ಕಾಡಿನಲ್ಲಿರುವಂತಹ ಸೂಕರಿಗಳನ್ನೆಲ್ಲ ಮಡಹುತ್ತ ಬರುತ್ತಿರುವೆಯ. ನಿನ್ನಲ್ಲಿ ಅದೇನು ಕಡುಗಳಿತನ, ಅದೇನು ಉತ್ಸಾಹ, ಬಿಡಲಾರೆ ನಿನ್ನನ್ನು.
ಶೈಲದ ಅರಸನನ್ನೇ ಬೆದರಿಸುತ್ತವೆ ಅಲ್ಲ. ಸದಾ ಹಂದಿಗಳನ್ನು ಭಕ್ಷಿಸುವ ನನಗೆ ನೀನೇನು ಯಾವ ಲೆಕ್ಕ? ಈಗಲೇ ತಿಂದು ನಿನ್ನನ್ನು ಮುಗಿಸುತ್ತೇನೆ. ಏನಿಲ್ಲ, ಬ್ರಹ್ಮನ ವರಬಲದಿಂದ ಪ್ರಮತ್ತನಾಗಿ ಕಾಡಿನಲ್ಲಿರುವ ಸುಕರಗಳನ್ನು ಕೊಂದು ದೇವಲೋಕದ ದೇವತೆಗಳನ್ನು ಬೆಸಗೆಡಿಸಿದ್ದೀಯಾ. ಹೀಗೆ ಮುಂದುವರಿದರೆ ನಿನ್ನ ಉದರವನ್ನು ಸಿಡಿಯಾನು. ಶಿವನೇ ಬಂದರು ಲೆಕ್ಕಿಪನಲ್ಲ. ಇನ್ನು ಕಾಡಿನಲ್ಲಿ ಸಂಚರಿಸಿ ಬದುಕುವ ಕಾಡು ಹಂದಿಯಾದ ನೀನು ಇನ್ನೇನು ಮಹಾ ಬಾ ಮುಂದೆ ನೋಡೋಣ. ಮದದಿಂದ ಹೋರಾಡಿದೆ. ಇನ್ನು ನನಗೆ ಬದುಕು ಉಳಿಸುವ ಆಸೆ ಇಲ್ಲ. ಹಾಗಿದ್ದರೆ ಹೆಸರನ್ನು ಉಳಿಸುವ ಹಾಗೆ ಮಾಡು. ನನ್ನ ಪ್ರಾಣವನ್ನು ತೆಗೆದುಕೋ ತಂದೆ, ಪ್ರಾಣವನ್ನು ತೆಗೆದುಕೋ. ವೃಷಭಾಚುರ, ಇನ್ನು ಮುಂದೆ ಇದು ವೃಷಭಾಚಲವೆಂದು ಪ್ರಸಿದ್ಧಿಯನ್ನು ಹೊಂದಲಿ. ಹಾಗೆ ಆಗಲಿ. ಜಯ 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 ಜಯ. ಸಿದ್ಧನಾಗು. ಕಾಡಿನಲ್ಲಿರುವಂತಹ ಸುಕರಗಳನ್ನು ಕೊಂದು ತಿನ್ನುತ್ತಿದ್ದ ದುರುಳನ್ನು ವಧಿಸಿ ದೇವತೆ
ನನಗೆ ಅಮರ ಲೋಕವನ್ನು ಸಿಗುವಂತೆ ಮಾಡಿದ್ದಾಯ್ತು. ತಡೆ ಮಾಡುವುದಿಲ್ಲ, ಬೇಟೆಯಾಡುತ್ತಾ ಮುಂದೆ ಸಾಗುತ್ತೇನೆ. ಯಾರು ಅಯ್ಯೋ, ಹಾ ಯಾರು ನೀನು? ಈ ಗಿರಿಯನ್ನು ಏರಿ ಬಂದದ್ದಾದರೂ ಯಾಕೆ? ಹಾ ನಿನ್ನ ಹೆಸರೇನು? ಹಾ ಎಲ್ಲವನ್ನು ಸವಿಸ್ತಾರವಾಗಿ ಹೇಳಬಹುದೇ? ನಾನಾರೆಂಬುದನ್ನು ತಿಳಿಯದಾದೆಯಾ? ಇಲ್ಲ ಸ್ವಾಮಿ. ಇದೋ ನನ್ನನ್ನು ಸರಿಯಾಗಿ ನೋಡು. ಹರಿ ವೈಕುಂಠವ ತೊರೆದಿಲ್ಲಿ ನೆಲೆಸಿಕೊಂಡಿರುವನ ನೋಡಿ ಚೋದಿಗವು ಹರಿಯೇ ಕೊರತೆಗೆ ನಾಯ್ತದ ಒರೆಯಬೇಕಿರಲು ಕೊರತೆಗೆ ನಾಯ್ತದ ಒರೆಯಬೇನಲೊಡೆ ನೊರೆದವರ ದೇವರಲ್ಲಿ ಹರಿಯೇ ಹರಿಯೇ ಜಯ 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 ಎದ್ದೇಳು. ಶ್ರೀಹರಿಯೇ. ಹಾ ಪಕ್ಕನೆ ನೋಡಿದಾಗ ಅರಿಯಾದಾದೆ ಸ್ವಾಮಿ. ಹಾ ಆದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಹಾ ನಿರ್ಮಲವಾದ ನಿನ್ನ ಕಣ್ಣು ಹಾಗೂ ಶಾಂತವಾದ ನಿನ್ನ ಮುಖದಿಂದ ಹಾ ನೀನ್ ಯಾರೆಂದು ಅರಿತೆ ಸ್ವಾಮಿ. ಹಾ ಹಾ ಆದರೆ ಆಶ್ಚರ್ಯವೇ ಸರಿ ಸ್ವಾಮಿ. ಯಾಕೆ? ವೈಕುಂಠವಾಸಿಯಾದ ನೀನು ಹಾ ಈ ಭೂಲೋಕದಲ್ಲಿ ಹಾ ಯಾಕಾಗಿ ನೆಲೆಸಿರುವ ಸ್ವಾಮಿ ಹಾ ಹೇಳುವೆಯಾ? ವರಹ ಸ್ವಾಮಿ ಉದಿದನ ಭೃಗುಮುನಿಯ ದಿಗವಮಾನ ಒದಿದನ ಭೃಗುಮುನಿ ಎದೆಗವಮಾನವಾದುದು ಎನ್ನುತ್ತಾಗಲಿದೆ ಎಲ್ಲರ ಅದರದ ಬರದು ಉತ್ತರದೊಳಿರೆ ಅದರದ ಬರದು ಉತ್ತರದೊಳಿರೆ ಶಿರಗೆ ಬಡಿದನು ದಿನವೀ ಗೋವಳನು ಒದೆದನ ಭೃಗುಮುನಿ ಎದೆಗವಮಾನವಾದುದು ಏನು ತಗಲಿದೆ ಎಲ್ಲರಸಿ ಅಯ್ಯ ವರಹ ಸ್ವಾಮಿ, ಸ್ವಾಮಿ. ಲಕ್ಷ್ಮೀ ಸಹಿತನಾಗಿ ಶೇಷನ ಮೇಲೆ ಪವಡಿಸಿರುವಾಗ ಹ. ಭೃಗುಮುನಿಯು ಬಂದ. ಹ. ನಾನು ಅವನನ್ನು ಉಪಚರಿಸಲಿಲ್ಲವೆಂದು ಹ. ನನ್ನ ಎದೆಗೆ ಒದೆದ. ಹೌದೇ ಸ್ವಾಮಿ. ಇದರಿಂದ ಅವಮಾನವಾಯಿತೆಂದು ಲಕ್ಷ್ಮಿಯು ನನ್ನನ್ನು ಬಿಟ್ಟು ಹೊರಟೇ ಹೋದಳು. ಹ. ಅವಳನ್ನು ಅರಸುತ್ತಾ ದರೆಗಿಳಿದು ಬಂದೆ. ಹ. ನೆಲೆಯಾಗುವುದಕ್ಕೆ ಶೇಷಾಚಲದಲ್ಲಿರುವ ಹುತ್ತವೊಂದು ದೊರಕಿತು. ಹುತ್ತದಲ್ಲಿ ನೆಲೆಯಾಗಿದ್ದಾಗ ಹ. ಕಪಿಲ ಹಸುವೊಂದು ಬಂದು ನನ್ನ ನೆತ್ತಿಗೆ ಹಾಲನ್ನು ಸುರಿಸುತ್ತಾ ಇತ್ತು. ಹ. ಇದನ್ನು ಕಂಡು ಕುಪಿತನಾದ ನಾಡಿನ ಅರಸ ಹ. ಗೋವಿಗೆ ಹೊಡೆಸಿದ. ಹ. ನಿರ್ದೋಷಿಯಾದ ಗೋವಿಗೆ ಏನೂ ಆಗಕೂಡದೆಂದು
ನಾನು ಶಿರ ಒಡ್ಡಿದೆ. ರಕ್ತ ಸೋರುತ್ತಿದ್ದೆ ಸ್ವಾಮಿ. ಹೌದು, ಶಿರಕ್ಕೆ ಗಾಯವಾಯಿತು. ಔಷಧವನ್ನು ಅರಸುತ್ತಾ ಮುಂದೆ 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 ಬಂದೆ. ನೀನು ದೊರಕಿದೆ, ಸರಿಯಾಯಿತು. ನನಗಿರುವುದಕ್ಕೆ ವಾಸಸ್ಥಳವನ್ನು ಹಾಗೂ ಔಷಧವನ್ನು ಒದಗಿಸುವೆಯಾ? ಭಗವಂತ, ಹೇಳು. ದರೆಯ ನಿಯಮವನ್ನು ನೀನು ಅರಿಯೆಯಾ? ಏನದು? ನೀನು ವಿತ್ತವನ್ನು ಕೊಡದೆ ಹ. ಸ್ಥಳವನ್ನೆಂತು ಕೊಡಲಿ? ಹ. ನೀನು ಧನವನ್ನಿತ್ತರೆ ಹ. ನಿನಗಾಗಿ ಹ. ಸುಸ್ಥಳವನ್ನು ಒದಗಿಸಿಕೊಡ್ತೇನೆ ಸ್ವಾಮಿ. ವರಾಹನೇ, ಮುಂದೆ ನಾನು ಈ ಭೂಮಿಯಲ್ಲಿ ನೆಲೆಯಾಗುವವನಿದ್ದೇನೆ. ಹ. ಆಗ ನನ್ನನ್ನು ಕಾಣಲು ಬರುವ ಭಕ್ತರು ಹ. ಮೊದಲು ನಿನ್ನನ್ನು ಕ್ಷೀರದಿಂದ ಪೂಜಿಸಿ, ಹ. ಅಭಿಷೇಚಿಸಿ, ಅರ್ಚಿಸಿ, ಹ. ಆನಂತರ ನನ್ನನ್ನು ಪೂಜಿಸಿದರೆ ಹ. ನಾನು ಅವರ ಸೇವೆಗಳನ್ನು ಸ್ವೀಕರಿಸುತ್ತೇನೆ. ಹ. ನಿನ್ನನ್ನು ಪೂಜಿಸದೆ ನನ್ನನ್ನು ಪೂಜಿಸಿದರೆ ಹ. ಅವರ ಇಷ್ಟಾರ್ಥ ನೆರವೇರದು. ಹ. ಇದುವೇ ನಾನು ನಿನಗೆ ಕೊಡುತ್ತಿರುವ ಧನ. ದೇವರೇ, ಹ. ಇದು ಹ. ಶತಪಾದದ ಭೂಮಿಯನ್ನು ಹ. ನಿನಗೆ ಒದಗಿಸಿಕೊಡುತ್ತಿದ್ದೇನೆ ಸ್ವಾಮಿ. ಹ. ಹಾಗೆ ಹ. ನಿನ್ನ ಸೇವೆಗಾಗಿ ಹ. ಬಕುಳಾ ನಾಮಕಳನ್ನು ಒದಗಿಸುತ್ತಿದ್ದೇನೆ ಸ್ವಾಮಿ. ದಯವಿಟ್ಟು ಅವಳನ್ನು ಸ್ವೀಕರಿಸು ಸ್ವಾಮಿ. ಸರಿ ವರಾಹ, ಸ್ವೀಕರಿಸಿದೆ. ಹೀಗೆ ಬಾ. ಒಂದು ದಿನ ಮೃಗ ಬೇಟೆಯಾಡುವೆ ಎಂದು ಬಗೆದ ಶ್ರೀನಿವಾಸನು. ಆ ಒಂದು ದಿನ ಮೃಗ ಬೇಟೆಯಾಡುವೆ ಎಂದು ಬಗೆದ ಶ್ರೀನಿವಾಸನು. ಚಂದ್ರನಿರಾದ ರೂಪವ ಅಂದು ತಳೆದ, ಚಂದ್ರನಿರಾದ ರೂಪವ ಅಂದು ತಳೆದ. ಒಂದು ದಿನ ಮೃಗ ಬೇಟೆಯಾಡುವೆ ಎಂದು ಬಗೆದ ಶ್ರೀನಿವಾಸನು. ಚಂದ್ರನಿರಾದ ರೂಪವನಂದು ತಳೆದ. ಸಕನೆ. ಓ ಸೆಕೆಯೇ. ಓ ಸೆಕೆ ಅಲ್ವಾ ಹೇಳಿದ್ದು? ಮತ್ತೆ ಸಕನೆ ಎಂಬುದಾಗಿ ಹೇಳಿದ್ದು. ಹೇ ಓ ಹೇಗಾಯ್ತು? ಇಲ್ಲಿಯವರೆಗೆ ಹೇಗಾಗಿದೆ ಗೊತ್ತಿಲ್ಲ. ಹಾ. ಆದ್ರೆ ನಿನ್ನ ಪ್ರವೇಶ ಆದ ಮೇಲೆಲ್ಲ ಅಚ್ಚುಕಟ್ಟಾಗಿ ಆಗಿದೆ. ಅದಲ್ವಾ ಕೇಳಿದ್ದು? ಮತ್ತೆ ನನ್ನ ವೇಷ ಹೇಗಾಯ್ತು ಅಂತ ಕೇಳಿದ್ದು. ವೇಷ ಪರವಾಗಿಲ್ಲ. ಹಾ. ಆದ್ರೆ ಈ ವೇಷ ಹಾಕಿ ನೀನು ಎಷ್ಟೇ ಹಾರಿದ್ರು
ನಿನ್ನನ್ನು ಮೂಸುವವರೇ ಇಲ್ಲ. ಹೌದಾ? ಯಾಕೆ? ಕಾರಣ ಇದೆ. ಹಾ. ಈ ವೇಷ ಬೇಡ. ಈ ವೇಷ ಬೇಡವಾ? ಹಾ, ಈ ವೇಷ ಬೇಡ. ಹಾ. ಸ್ತ್ರೀ ವೇಷ ಹಾಕು. ನಾನು ಸ್ತ್ರೀ ವೇಷ ಮಾಡುವುದಾ? ಹಾ, ಸ್ತ್ರೀ ವೇಷ ಹಾಕಿ ತಗಡು ಬಗುಡು ಅಂತ 4 ಹೆಜ್ಜೆ ಹಾಕಿದ್ರೆ ಹುಡುಗರು ಬರ್ತಾರೆ. ಹಾ. ಹೀಗೆ ಹಿಡಿತಾರೆ. ಅದೇನು ಹಾಗೆ? ಅದು ವಿಲಾಸ ಕೇಳುವುದು ಮುಂದಿನ ಕಾರ್ಯಕ್ರಮ. ಓಹೋ, ನಾನು ಸ್ತ್ರೀ ವೇಷ ಮಾಡದಿದ್ದವನ. ಹಾ. ಆ ಭಸ್ಮಾಸುರ ಮೋಹಿನಿ ಪ್ರಸಂಗದಲ್ಲಿ ಓ. ಮೋಹಿನಿ ಆಗಿದ್ದಾಗ ಹಾ. ಆ ಶಿವನೇ ಧರೆಗೆ ಇಳಿದು ಬಂದಿದ್ದ. ಹೌದು. ಅಂದಿನ ದಿವಸ ಒಂದು ತೀರ್ಮಾನವನ್ನು ಮಾಡಿದ್ದೇನೆ. ಏನು? ಯಾವುದು ವೇಷ ಆದಿತು ಈ ಸ್ತ್ರೀ ವೇಷ ಬೇಡ ಎಂಬುದಾಗಿ. ಅದು ಸರಿಯೇ. ಯಾರಿಗೆ ಬೇಕು ಈ ಸ್ತ್ರೀ ವೇಷದ ಕಿರಿಕಿರಿ? ಹಾ. ಅಲ್ಲಿ ಒಳಗೆ ಕೇಳ್ತಾ ಇರ್ತಾರೆ, ಏನಂತೆ? ಸೂಜಿ ಕೊಡಿ, ನೂಲು ಕೊಡಿ, ಹಾ. ಲಂಗ ಕೊಡಿ, ರವಕೆ ಕೊಡಿ ಅಂತ. ಬಾ. ಅದು ಹೌದಲ್ವಾ? ಹಾ. ನನ್ನಿಂದಲೇ ಸ್ತ್ರೀ ವೇಷ ಆಗ್ಲಿಕ್ಕಿಲ್ಲ. ಹ್ಮ್. ಅದಕ್ಕಾಗಿ ಇಂತಹ ಕಿರಾತ ರೂಪವನ್ನು ಧರಿಸಿದ್ದೇನೆ. ಹಾ. ಒಂದು ಮೂಲದಲ್ಲಿ ನಾನು ಯಾರು? ಯಾರು? ವೈಕುಂಠ ಲೋಕ. ವೈಕುಂಠ. ಕುಂಠ ನೀನು. ಮತ್ತೆ ವೈಕುಂಠ ಲೋಕ. ಓ, ವೈಕುಂಠ. ಹಾ, ವೈಕುಂಠವಾಸಿಯಾಗಿರುವಂತಹ ಶ್ರೀಮನ್ನಾರಾಯಣ. ಓ, ಸೀಮೆಣ್ಣೆ ನಾರಾಯಣ. ಹೇ, ಸೀಮೆಣ್ಣ ನಾರಾಯಣ ಅಲ್ವಾ? ಮತ್ತೆ ಶ್ರೀಮನ್ನಾರಾಯಣ ಎಂದರೆ ನಾನೇ. ಓ, ಹಾಗೆ. ಅದು ಹೌದು. ನೀನ್ ಯಾರು? ನಾನು ಗರುಡ ದೇವ. ನಾನ್ಯಾರು? ನೀನು ನಾರಾಯಣ. ನೀನ್ ಯಾರು? ನಾನು ಗರುಡ ದೇವ. ಅದೇನು ನೀನು ದೇವ? ಮತ್ತೆ ನಿನ್ನನ್ನು ಹೊತ್ತುಕೊಂಡು ಹೋಗೋನು ನಾನಲ್ವಾ? ಅಯ್ಯೋ ಪುಣ್ಯಾತ್ಮ, ಮತ್ತೆ ಅದು ಹಾಗಲ್ಲ. ಓ. ಗರುಡನಾಗಿರುವಂತಹ ನಿನ್ನ ಮೇಲೆ ಏರಿ ಹಾ. ಆಕಾಶ ಮಾರ್ಗವಾಗಿ ಸಾಗುತ್ತಿರುವಂತಹ ಸಂದರ್ಭದಲ್ಲಿ ಹಾ. ಭೂಲೋಕದಲ್ಲಿರುವ ಭಕ್ತಾದಿಗಳನ್ನ ಕಂಡು ಹೇಳುವುದು ಹೇಗೆ? ಹೇಗೆ? ಅಗೋ ಗರುಡ, ಮೇಲೆ ದೇವ. ಓ. ಹಾಗೆ ಹೇಳುದು. ಹಾಗಾದರೆ ಇದು ಭಾಗವತರ ಸಿಂತ್ರಿ ಅಲ್ವಾ? ಭಾಗವತರ. ನೀನು ಭಾಗವತರನ್ನು ದೂರಬೇಡ. ಮತ್ತೆ ಇದು ನಿನಗೆ ಬೇಡ ಆಯ್ತಲ್ಲ? ಓ. ಮಿತ್ರ, ಓ. ಈ ವೇಷವನ್ನು ಧರಿಸುವುದಕ್ಕೆ ಒಂದು ಕಾರಣ ಉಂಟು. ಏನು? ಇದು ಮೋಸ ಮಾಡುವುದಕ್ಕಾಗಿ ವೇಷ. ಹಾಗಾದರೆ ವೇಷಧಾರಿಗಳೆಲ್ಲ ಮೋಸಧಾರಿಗಳು. ಹಾಗೆ ಹೇಳ್ಬೇಡು, ಮತ್ತೆ ಅಪಪ್ರಚಾರವಾದೀತು. ಹಾ. ನಿನ್ನಲ್ಲೊಂದು ಮಾತು ಹೇಳುತ್ತೇನೆ ಕೇಳು. ಏನು? ಈ ವೇಷದಲ್ಲಿ 2 ವಿಧ ಉಂಟು. ಹಾ. ಒಂದು ವೇಷ ಮಾಡಿ ಉಳಿದವರನ್ನು ಮೋಸ ಮಾಡುವುದಕ್ಕಾಗಿ ಧರಿಸುವಂತ ವೇಷ. ಹಾ. ಇನ್ನೊಂದು ವೇಷದವರ ವೇಷಕ್ಕೆ ಉಳಿದವರು ಮೋಸ ಹೋಗುವುದು. ಅದು ಸರಿ. ಹಾ. ಈಗ ಈ ವೇಷ ಯಾರನ್ನು ಮೋಸ ಮಾಡ್ಲಿ? ಯಾರ್ಯಾರನ್ನು ಮೋಸ ಮಾಡಲು ಹೊರಟದಲ್ಲ, ಮತ್ತೆ ನನ್ನ ಸ್ವಂತ ಹೆಂಡತಿಯನ್ನೇ ಮೋಸ ಮಾಡುವುದಕ್ಕೆ ಹೊರಟದು. ಯಾಕೆ ಮಿತ್ರ ನಗು ಬರುವುದು? ಈ ವೇಷ ಹೆಂಡತಿಯನ್ನು ಮೋಸ ಮಾಡ್ಲಿಕ್ಕೆ? ಹೌದು, ನನ್ನ ಹೆಂಡತಿಯನ್ನೇ ಮೋಸ ಮಾಡುವುದಕ್ಕಾಗಿ ವೇಷ. ಅಯ್ಯೋ, ನಿನ್ನ ಹರೆ ಬರನೆ. ಬಲವಾದ ಕಾರಣ ಉಂಟು. ಏನು? ಮಿತ್ರ, ಆತ್ಮೀಯ ಮಿತ್ರನಾಗಿರುವ ನಿನ್ನಲ್ಲಿ ಒಂದು ಮಾತು ಹೇಳುತ್ತೇನೆ. ಹೇಳು. ಈಗ ಮನೆಯಲ್ಲಿ ಗಂಡ ಹೆಂಡತಿ ಜಗಳವಾದರೆ ಹಾ. ಹೆಂಡತಿಯಾದವಳು ಗಂಡನೊಂದಿಗೆ ಜಗಳ ಮಾಡಿ ತವರು ಮನೆ ಸೇರಿಕೊಂಡರೆ ಗಂಡನಾದವ ಏನು ಮಾಡಬೇಕು ಯೋಚಿಸಿ ಹೇಳಂತೆ. ಮೊದಲು ಹೋಗಿ ಹೆಂಡತಿ ಅಪ್ಪ, ಹಾ. ಅಂದ್ರೆ ಮಾವನ ಹತ್ರ ಹೋಗಿ ಮಾತಾಡ್ಬೇಕು. ಅದು ಆಗಿಲ್ಲ ಅಂತಂದ್ರೆ ಹಾ. ರಾಜ ಪಂಚಾಯತಿಗೆ ಮಾಡ್ಬೇಕು. ಹೌದು, ರಾಜ ಪಂಚಾಯತಿಗೆ ಮಾಡಬೇಕು. ಹಾ. ಇಂದು ಕಿರಾತ ವೇಷವನ್ನು ಧರಿಸಿದಂತ ನಮ್ಮ ಉದ್ಯೋಗ ಏನು ಹೇಳಂತೆ? ಏನು? ಬೇಟೆಯಾಡುವುದು. ಬೇಟೆಯಾಡುವುದು ಎಲ್ಲಿ? ಬೇಟೆಯಲ್ಲಿ. ಬೇಟೆಯಲ್ಲಿ ಯಾರ್ದು ಬೇಟೆ ಆಡ್ತಾರ ಮಾರ್ಯ? ಮತ್ತೆ ಇದ್ದ ಕಾಡೆಲ್ಲ ಬೇಟೆಯಾಗಿ ಹೋಗಿದೆ. ಬೇಟೆಯಲ್ಲ, ಕಾಡಲ್ಲಿ ಬೇಟೆ ಆಡ್ಬೇಕು. ಹಾ, ಹೌದು. ಕಾಡಿನಲ್ಲಿ ಬೇಟೆ ಆಡುವಂತ ತೀರ್ಮಾನವನ್ನು ಮಾಡಿದ್ದೇನೆ. ಹಾ. ಹೋಗಬೇಕು. ಅದೇ ಹೇಗೆ ಹೋಗೋಣ? ಹೇಗೆ ಹೋಗುವ? ಏನು ಮಾಡುವ? ಏನು ಮಾಡುವ? ಹಾಗೋ ನೋಡಲ್ಲಿ ಕಾಡಿಗೆ ಹೋಗಿ ಬೇಟೆ ಆಡ್ಬೇಕು. ಹೌದು. ಅದೇ ಬೇಟೆ ಆಡುವುದು ಹೇಗೆ? ಹೇಗೆ? ಏನು ಮಾಡುವ? ಏನು ಮಾಡುವ? ಹಾಗೋ ಅಲ್ಲಿ ನೋಡು, ಏನು? ತುರಗವಾಗಿರುವಂತ ಉಚ್ಚೇಶ್ರವ ಹಾ. ದೇವಲೋಕಕ್ಕೆ ಇಳಿಯುತ್ತಾ ಉಂಟು. ಮೇಲಿಂದ ಕೆಳಗೆ ಹುಚ್ಚೊಯ್ಯುವುದು. ಹೇ, ಹಾಗಲ್ಲೋ, ಮತ್ತೆ? ದೇವಲೋಕದ ಕುದುರೆ ಓ. ಧರೆಗೆ ಇಳಿಯುತ್ತಾ ಉಂಟು. ಹಾ. ಅದರ ಬೆನ್ನನ್ನೇರಿ ಬೇಟೆಗೆ ಹೋಗುವ ತೀರ್ಮಾನವನ್ನು ಮಾಡಿದ್ದೇನೆ. ಹಾ. ನೀನೇನು ಮಾಡ್ತಿ? ನಾನು ಅದರ ಬಾಲ ಹಿಡಿಯುತ್ತೇನೆ. ಒಂದು ವೇಳೆ ಅದು ವೇಗವಾಗಿ ಹೊಡಿದರೆ ಆಗ ನನ್ನ ಮುಖ ನಜ್ಜುಗುಜ್ಜಾಗಿ ಹೋಗ್ತದೆ. ನಜ್ಜು ಹುಜ್ಜಾಗಿ ಹೋಗ್ಲಿಕ್ಕೆ ಈ ಮುಖದಲ್ಲಿ ನೀ ಏನುಂಟು ಮಾರಯ್ಯ? ನೀನ್ ಹೇಳು, ಏನ್ ಮಾಡ್ಬೇಕಂತ? ನೀನೇನು ಮಾಡ್ತಿ? ನೀನೇ ಹೇಳು. ನಿನ್ನನ್ನು ಅಪ್ಪಿ. ಹೇಗೆ ಹೇಗೆ? ನಿನ್ನ ಅಪ್ಪಿ. ಹೇಗೆ ಹೇಗೆ? ನಿನ್ನ ಅಪ್ಪಿ. ಓಹೋ, ನನ್ನನ್ನು ನೀನು ಅಪ್ಪಿಕೊಂಡು ಬರ್ತೀಯಾ? ಹಾ. ಸರಿ, ತಡ ಮಾಡುದು ಸರಿಯಲ್ಲ. ನಡೆಯೋಣ ಆ ಕಡೆಗೆ. ನಡೆಯೋಣ.
ಸಖಿಯರ ನೆರವಿಸಗಿದ ದಿನವನದಿ ಸಂಚರಿಸಿ 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 ದಿನವನದಿ ಸಂಚರಿಸಿ ಸುಮಗಳ ಕೊಯ್ವೆ ಸುಮಗಳ ಕೊಯ್ವೆ ಸುಮ ಕೊಯ್ವೆ 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 ಹರುಷದಿಂದ ದಿನವನದಿ ಸಂಚರಿಸಿ ಸುಮಗಳ ಕೊಯ್ವೆ ತರುಣಿ ಪದ್ಮಾವತಿಯು ಸಖಿಯರ ನೆರವಿ ಸಹಿತ ನಿಮಗಾಗಿ ಕಾಯುತ್ತಿದ್ದೆ. ನೀವು ಯಾವ ಹೊತ್ತಿಗೆ ಕರೆಯುತ್ತೀರಿ ಎಂದು ಕಾದು ಕುಳಿತಿದ್ದೇವೆ. ಹೌದೇ? ಹೌದಮ್ಮ. ಅದು ನೋಡುವಾಗಲೇ ಗೊತ್ತಾಗ್ತದೆ. ತಾರುಣ್ಯವೇ ಹಾಗೆ. ಹೇಗೆ ಹೇಗೆ? ನೋಡೆ ನೋಡೆ ಅವಳು ಕೇಳುವುದು ನೋಡೆ. ಇದು ಕೇಳುವ ಪ್ರಾಯವೇ. ಕೇಳು ಕೇಳು. ಆಯ್ತಮ್ಮ ಹೇಳಿ. ಹಲವು ಆಸೆಗಳು ಗರಿಗೆದರಿ ಕುಣಿಯುವ ಸಮಯ. ಮನಸ್ಸು ಇಚ್ಛೆಯಂತೆ ಹರಿಯುವುದಕ್ಕೆ ಮುಂದಾಗುತ್ತದೆ. ಆದರೆ ಅರಸನ ಮಗಳಾಗಿ, ನಾಡಿನ ಕಣ್ಮಣಿಯಾಗಿ, ಹಿರಿಯರ ಕಿರಿಯರ ಹೊರಗೆಯವರ ಪ್ರೀತಿ ಪಾತ್ರಳಾಗಿ ಇರುವವಳು ನಾನು. ಸದಾ ನನ್ನ ಬಗೆಗೆ ಎಚ್ಚರದಿಂದ ಇರಲೇಬೇಕು. ಆದರೆ ಯಾಕೋ ಮನಸ್ಸಿಗೆ ಬೇಸರ. ಇಷ್ಟೆಲ್ಲ ಉಂಟು ಆದರೂ ಬೇಸರವೇ? ಅದು ಹಾಗೆ. ವ್ಯವಸ್ಥೆ ಹೆಚ್ಚಾಗಿದ್ದರೂ ಬೇಸರವಾಗುತ್ತದೆ, ಏನು ಇಲ್ಲದಿದ್ದರೂ ಬೇಸರವಾಗುತ್ತದೆ. ನನಗೆ ಗೊತ್ತಾಯಿತು. ಏನೇ? ಹಣ ಇದ್ದವರಿಗೆ ಖರ್ಚು ಮಾಡುವುದು ಹೇಗೆ ಅಂತ. ಹೌದು. ಹಣ ಇಲ್ಲದವರಿಗೆ ಖರ್ಚಿಗೆ ಏನಂತ. ಅದು ಹಾಗೆ. ಆದರೆ ನನಗೆ ಮನಸ್ಸಿಗೆ ಬೇಸರ. ನಾನೊಂದು ಕತೆ ಹೇಳ. ಯಾವ ಕತೆ? ಒಂದಾನೊಂದು ಕಾಲದಲ್ಲಿ. ಸಾಕಮ್ಮ, ಸಾಕು ನಿನ್ನ ಅಜ್ಜಿ ಕತೆ. ಆಯ್ತು. ಸಿಟ್ಟು ಬಂತೇನೆ? ಇಲ್ಲ ಅಮ್ಮ. ಮತ್ತೆ? ಕೋಪ ಬಂತು. ಅದೆರಡು ಒಂದೇ ಅಲ್ವೇನೆ? ಓ ಸಖಿಯರೇ, ಅಮ್ಮ. ನಿಮ್ಮನ್ನು ಕರೆದದ್ದೇಕೆ ಗೊತ್ತೇ? ಯಾಕಮ್ಮ? ಸಖಿಯರಿಲ್ಲ ಬನ್ನಿ ಒಳಗೆ ಹೋಗುವ ಒಳಗೆ ಹೋಗುವ ಒಳಗೆ ಹೋಗುವ
ನಿಗಿಳ ಕುಸುಮಗಳನ್ನು ಕೈದು ಮಾಲೆ ಮಾಡುವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಜಗವ ಸಖಿಯರೆಲ್ಲ ಬನ್ನಿರಿಂದು ಮನೆಗೆ ಹೋಗುವ ಮನೆಗೆ ಹೋಗುವ ಸಕಲರು ಕೂಡಿ ಕಾಣು ತಂದ ಚಂದವ ಕಾಣು ತಂದನ ಚಂದವಾ ಸಕಲರು ಕೂಡಿ ಕಾಣುತ್ತಂತ ಚಂದವಾ ಸಖಿಯರೆಲ್ಲ ಬಂದಿರಿದು ಮನೆಗೆ ಹೋಗುವ ಸಕಲರು ಕೂಡಿ ಕಾಣುತ್ತಂತ ಚಂದವಾ ಜೊತೆಯಾಗಿ ವನವಿಹಾರಕ್ಕೆ ಹೋಗೋಣವೇ? ವನಕೇಲಿ ಝರಕೇಲಿಯನ್ನು ನಡೆಸಿ ಪರಿಮಳಿಸುವ ಸುಮಗಳನ್ನು ಸಂಗ್ರಹಿಸಿ ಮಾಲೆಯನ್ನು ಕಟ್ಟಿ ಒಂದಿಷ್ಟು ಸಮಯ ಸ್ವಚ್ಛಂದವಾಗಿದ್ದು ಬರೋಣವೇ? ನೀನ್ ಬರ್ತೀನಿ ಹಾಗೆ ಕುದುರೆಯ ಕಾಲಿನಾಗೆ. ಓಹೋ, ಸದಾ ಸಿದ್ಧಳು. ನೀನ್ ಬರ್ತೀನಿ. ನೀನೆಲ್ಲೋ ನಾನಲ್ಲೇ. ಸಾಕಪ್ಪ, ನಿನ್ನ ರಾಗ ಸಾಕು. ಶುರು ಮಾಡಿದ್ಲಿ ಇವಳು. ಸರಿ, ಹಾಗಿದ್ದರೆ ತಡ ಮಾಡೋದು ಯಾಕೆ? ಸುಮಗಳನ್ನು ಸಂಗ್ರಹಿಸಿ ಪರಿಪರಿ ಕುಸುಮಗಳ ಕೊಯ್ಯುತ್ತಿರುವ ಸಮಯದಿ, ಪರಿಪರಿ ಕುಸುಮಗಳ ಕೊಯ್ಯುತ್ತಿರುವ ಸಮಯದಿ, ಪರಿಪರಿ ಕುಸುಮಗಳ ಕೊಯ್ಯುತ್ತಿರುವ ಸಮಯದಿ
ಕೊಯ್ಯುತ್ತಿರುವ ಸಮಯವೇ ಕೊಯ್ಯುತ್ತಿರುವ ಸಮಯವೇ ತುರಗವೇರಿಕೊಂಡು ಹರಿಯು ಬೇಟೆಯಾಡಲಿ ಮಂದ ಮಾರುತನಿಗೆ ತೆನುವ ಒಟ್ಟಿ ಪ್ರೇಮದಿ ಮಾರುತ ಮಾರುತನಿಗೆ ತನುವ ಒಟ್ಟಿ ಪ್ರೇಮದಿ ತನುವ ಒಟ್ಟಿ ಪ್ರೇಮದಿ ಪೊಂದಿ ಸುಖವ ಮನೆಗೆ ನಾವು ಶೀಘ್ರವೇ ಪೊಂದಿ ಸುಖವ ಮನೆಗೆ ನಾವು ಶೀಘ್ರವೇ ನಡೆವ ನಾವು ಶೀಘ್ರವೇ ಎಂದು ನುಡಿದು ಪದ್ಮಾವತಿಯು ಸಖಿ ಸಮೂಹದಿ ಎಂದು ನುಡಿದು ಪದ್ಮಾವತಿಯು ಸಖಿ ಸಮೂಹದಿ ಮನ್ಮದ ಗಮನದಿಂದ ಬಂದು ಮನ್ಮದ ಗಮನದಿಂದ ಬಂದು ಬರವು ವನವಿಹಾರ ಪೂರೈಸಿ ಆಯ್ತು ಕೇಳಿಯೂ ಆಯ್ತು ಪರಿಮಳಿಸುವ ಸುಮಗಳನ್ನು ಕೊಯ್ದು ಆಯ್ದು ನೇಯ್ದು ಮಾಲ ಕಟ್ಟುವ ತೀರ್ಮಾನ ಮಾಡಿದ್ದೇನೆ. ನೀನ್ ಯಾವಾಗಲೂ ಕಟ್ತೀನಿ ಜಾಜಿಯಾ? ಪರಿಮಳ. ನೀನು ನೀಲಂಬರಿ. ನೀಲಾಂಬರಿಯಾ? ಓ ಆದಿತ್ತು ಸರಿ. ನೀನು? ನನಗೆ ಮಲ್ಲಿಗೆ ಆದಿತ್ತು. ಮಲ್ಲಿಗೆ ಮೆಲ್ಲಗೆ. ನೀನು? ಸಂಪಿಗೆ. ಏನು ನೀನು ಮರ ಇರ್ತೀನಿ? ಏನು ಹೆಣ್ಣು ಮಕ್ಕಳು ಮರ ಇರಬಾರದೆ? ಹೆಣ್ಣು ಮಕ್ಕಳು ಮರ ಇರಬಾರ್ದಂತ ಏನೂ ಇಲ್ಲ, ಆದರೆ ಜಾಗ್ರತೆ ಮಾಡಿಕೊ, ಕೆಳಗಡೆ ಯಾರು ಇರಬಾರ್ದು. ಸರಿ, ಹಾಗಿದ್ದರೆ ತಡ ಮಾಡುವುದಕ್ಕೆ ಪರಿಪರಿಯ ಸುಮಗಳನ್ನು ಕೊಯ್ಯುತ್ತಾ ಅತ್ತ ಕಡೆ ಸಾಗೋಣ. ಪರಿಪರಿ ಕುಸುಮಗಳ ಕೊಯ್ಯುತ್ತಿರುವ ಸಮಯವೇ ಪರಿಪರಿ ಕುಸುಮಗಳ ಕೊಯ್ಯುತ್ತಿರುವ ಸಮಯವೇ ಕೊಯ್ಯುತ್ತಿರುವ ಸಮಯವೇ ಕೊಯ್ಯುತ್ತಿರುವ ಸಮಯವೇ ಕೊಯ್ಯುತ್ತಿರುವ ಸಮಯವೇ ತುರಗವೇರಿಕೊಂಡು ಹರಿಯುವ ಬೇಟೆಯಾಡಲಿ ತುರಗವೇರಿಕೊಂಡು ಹರಿಯುವ ಬೇಟೆಯಾಡಲಿ ಹರಿಯುವ ಬೇಟೆಯಾಡಲಿ ಹರಿಯುವ ಬೇಟೆಯಾಡಲಿ ಹರಿಯ ಕರಿಯ ಕರಿಯರಿಯನ್ನರೆಂದೆ ಬರಲು ಬರಲುದ ಶೌರ್ಯದಲ್ಲಿ ಕರಿಯರಿಯನ್ನರೆಂದೆ ಬರಲು ಬರಲುದ ಶೌರ್ಯದಲ್ಲಿ ಶರಣು ಬಲ್ಲು ಶರಣು ಬಲ್ಲು ಶರಣು 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 ಪರಿಪರಿ ಮಗಳ ಕೊಯ್ಯುತ್ತಿರುವ ಸಮಯವೇ ಕೊಯ್ಯುತ್ತಿರುವ ಸಮಯವೇ ಕೊಯ್ಯುತ್ತಿರುವ ಸಮಯವೇ. ಓ ಸಕನೆ, ಓ ಮಿತ್ರನೇ, ತುರಗವನ್ನೇರಿ ಬೇಟೆಯಾಡುತ್ತಾ ಬಂದವರಿದ್ದೇವೆ. ಅಗೋ ಅಲ್ಲಿ ನೋಡಂತೆ ಏನು? ಆನೆ ಒಂದು ಇತ್ತ ಕಡೆಗೆ ಧಾವಿಸುತ್ತಾ ಉಂಟು. ಅದರ ಸೊಕ್ಕನ್ನು ಇಳಿಸುವುದಕ್ಕೆ ಬೇಕಾಗಿ ಬಾಣ ಪ್ರಯೋಗ ಮಾಡುತ್ತೇನೆ. ನಿಲ್ಲು, ನಾನು ಓಡಿಸುತ್ತೇನೆ. ಅದೋ ನೋಡಂತೆ. ಏನು? ಆನೆ ನಿನ್ನನ್ನು ನೋಡಿದ ಕ್ಷಣ ಮಂಡಿಯನ್ನು ಊರಿ ಸೊಂಡಿಲನ್ನು ಎತ್ತಿ ಸ್ವಾಮಿಯೇ ಅಯ್ಯಪ್ಪ. ಏನಾಯ್ತು ನಿನಗೆ? ನಿನ್ನನ್ನು ನೋಡಿ ಮಂಡಿಯನ್ನು ಊರಿ ಸೊಂಡಿಲನ್ನು ಎತ್ತಿ ಸ್ವಾಮಿಯೇ ಅಯ್ಯಪ್ಪ. ಹೋದದ್ದು ಹೋಯ್ತು. ನೀ ಮುಂದೆ ಏನಾಗ್ತದೆ ನೋಡೋಣ.
ಕಾಡುತ್ತಿಲ್ಲ ಕೌಕವನು ಸತಿಯ ರಾಕ್ಷಣ ಕಾಡುತ್ತಾ ಬೆದ್ದು ಅಂತೆ ಬೆದ್ದು ಬೆದ್ದು ಅಲ್ವಾ ಮತ್ತೆ ಪದ್ದು ಅಂತ ಹೇಳಿದ್ದು. ಓ ನಾನು ಎಷ್ಟು ಬಾರಿ ಹೇಳಿದ್ದೆ ನಿನಗೆ ಹಾಗೆಲ್ಲ ಪದ್ದು ಅಂತ ಕರಿಬೇಡ ಅಂತ. ಕರ್ದದ್ ಹೋದಷ್ಟೇ. ಸರಿ ಹೇಳು. ಅಮ್ಮ ಅಮ್ಮ ಆನೆ ಆನೆ ಹೌದೇ? ಹೂವನ್ನು ಹರಸುತ್ತ ವನದಲ್ಲಿ ವಿಹರಿಸುವ ಸಂದರ್ಭದಲ್ಲಿ ಅತ್ತ ಕಡೆಯಿಂದ ಆನೆ ಬಂತಮ್ಮ. ಹೌದೇ? ಬನ್ನಿ ಹೋಗೋಣ. ಆನೆ ಹೋಗ್ಲಿಲ್ಲ, ಇಲ್ಲೇ ಉಂಟು. ಅದು ಬೇರೆ. ಹೌದೇ? ಆ ಸಂದರ್ಭದಲ್ಲಿ ಪರಪುರುಷರ ಆಗಮನವಾಯಿತು. ಪರಪುರುಷರೇ? ಮಿತ್ರ, ನಾನು ಮಿತ್ರ. ಎಷ್ಟು ಬಾರಿ ಹೇಳಿದ್ದೇನೆ ನಿನಗೆ ಹಾಗೆಲ್ಲ ಪರಪುರುಷರನ್ನು ನೋಡಬಾರದೆಂದು. ಮಿತ್ರ ನಾವು ಪರಪುಸುರರಂತೆ. ಹೇ ಪರಪುರುಷರು. ಓ ನೋಡಿ ಹೋದದ್ದು. ಸರಿ. ನೋಡಲೇಬೇಕಾದ ಸನ್ನಿವೇಶ ಅಲ್ಲಿತ್ತಮ್ಮ. ಹೌದೇ? ಏನಾಯಿತು? ಅದರಲ್ಲಿ ಒಬ್ಬ ಪುರುಷ ಬಿಲ್ಲನ್ನು ಎತ್ತಿದ ಕ್ಷಣ ಆನೆ ಮಂಡಿ ಉರಿದು ಸೊಂಡಿಲನ್ನು ಎತ್ತಿ ಶರಣು ಬಂದು ಹೊರಟೇ ಹೋಯಿತು. ಹೌದೇ? ನನಗೆ ಗೊತ್ತಾಯಿತು. ಅದು ಸಾಕಿದ ಆನೆ ಇರಬೇಕು. ಬಹುಶಃ ಆನೆ ಮಾವುತರಾಗಿರಬೇಕು. ಮಿತ್ರ ನಾವು ಆನೆ ಮಾಹುತರಂತೆ. ಆನೆ ಮಾವತ ಏನು ಮಾಡೋಣ? ಮುಂದಿನ ಪರ್ಯಾಯಕ್ಕೆ ನೀನೇ ಆನೆ ಓಡಿಸು. ನೀನೇನು ಮಾಡ್ತಿ? ನಾನು ತೆಂಗಿನ ಕೈಗಡಿ ಎಕ್ತೇನೆ. ನೀನು ಅದನ್ನೇ ಮಾಡ್ಬೇಕು. ಅದರಲ್ಲಿ ಒಳ್ಳೆ ಲಾಭ ಉಂಟು. ಆಮೇಲೆ ನಾವು ನೋಡಿದ್ದೇವೆ, ನೀವು ನೋಡಬೇಕು. ನೀನು ಹೇಳಿದ ಮೇಲೆ ನೋಡದಿರಲು ಸಾಧ್ಯವೇ? ನೋಡಲೇಬೇಕು. ಆದರೆ ಒಂದು, ನಾನು ರಾಜಕುಮಾರಿ ಅಲ್ವಾ, ನಾನು ಮೆಲ್ಲ ಕದ್ದು ನೋಡ್ತೇನೆ. ಒಂದೇ ಒಂದು ಸಾರಿ ನೋಡಿ. ಶುರುವಾಯ್ತು ಇವಾಗ. ಎಷ್ಟು ರಾಗ ಹೇಳ್ತಾರೆ ಇವಳು. ಹೇಳು. ಹೀಗಿದ್ದಾರೆ ಇವರು ನೋಡುವುದಕ್ಕೆ. ಅಮ್ಮ ಒಬ್ಬ ಸಾಕ್ಷಾತ್ ಮನ್ಮಥ. ಒಬ್ಬ ಮನ್ಮಥ. ಈಗ ನನ್ನದು ಬರ್ತದೆ, ನೋಡು ನೋಡು. ಇನ್ನೊಬ್ಬ ಸಾಕ್ಷಾತ್ ಹನುಮಂತ. ಏನಾಯ್ತು ನಿನಗೆ? ಅವಳಿ ಎಂತದ್ದು ಹೇಳಿದಾಗಾಯ್ತು. ಎಲ್ಲಿದ್ದಾರೆ ಅವರು? ಓ ಅಲ್ಲಿ ಸಸಿ ಶಿರೋಮಣಿ ನುಡಿದಳಾಗ ಗೆಳತಿಯರುಳು ಕಳುಹಿರಿ 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 ಹಿತವಚನದಿಂದಿರಿವನ
ಪದ್ಮಾವತಿಯು ಕಂಡಳು ಪದ್ಮಾವತಿ ಗುಂಡಿ ತೋರಿದು ಸಾಕೆ. ಹಾಗೇನಿಲ್ವೇ? ಏ ಹೌದು ಗೆಳತಿಯರೇ, ಬಹಳ ಸುಂದರರು. ಆದರೆ ಒಂದು, ಅವರು ನಮ್ಮ ಸ್ಥಳಕ್ಕೆ ಬಂದಿದ್ದಾರಲ್ವಾ, ಯಾರು ಎನ್ನುವ ಹಾಗೆ ವಿಚಾರಿಸಬೇಕು. ನೀವು ಮುಂದೆ ಹೋಗಿ ಯಾರು ಅಂತ ಕೇಳಿ, ನಾನು ಹಿಂದೆ ಇದ್ದೇನೆ. ಆದೀತಾ? ಕೇಳಿ. ಹಾಗೆಯಾ ಕೇಳುವುದು? ಯಾರು ನೀನು ಯಾರು ಯಾರು ಬರುವುದೆಂದನೆ ಇವನಿಗೆ ಬಂದ ಕಾರಣಗಳು ಮನೆ ನಾರಿಯರು ಪವನದಿ ಏರಿಕೆವ ಪುರುಷ ಈ ರೀತಿ ಯಾರು ಯಾರು ಬರುವುದೆಂದನೆ ಇವನಿಗೆ ಬಂದ ಕಾರಣಗಳ ಬೇಡುವನೆ ಯಾರು ಹಾಗೆಯಾ ಕೇಳೋದು ನೀವು? ಒಂದೊಂದು ಧ್ವನಿಯೇ ಬಾ ಕೈ 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 ಕರ್ಕಶ ಧ್ವನಿ ಬಾ. ಒಂದೊಂದು ಕೋಕೋ ಕೋಲವಾಣಿಯರು. ಹೇ ಹಾಗಲ್ವಾ? ಮತ್ತೆ ಕೋಕಿಲವಾಣಿಯರು, ಬದನೆ ಸುಂದರಿಯರು. ಬದನೆ ಸುಂದರಿ ನೀನು, ಮತ್ತೆ ವದನ ಸುಂದರಿಯರು. ಓ ಅದು ಎಂತ ಕರ್ಕಶ ಧ್ವನಿ ಕೈ 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 ಕೇಳಲಿಕ್ಕೆ ಆಗುದಿಲ್ಲ. ಹಾಗೆಯಾ ಕೇಳೋದು ನೀವು? ನೀವು ಮಾತನಾಡಿಕೆ ಹೋಗುದಾ ಅಥವಾ ಹೊಡೆಯೋದಕ್ಕೆ ಹೋಗುದಾ? ನಾವೇ ಬೇರೆ, ನಮ್ಮ ಶೈಲಿಯೇ ಬೇರೆ. ಓಹೋ, ನಾನು ಹೇಳ್ತೇನೆ ಹಾಗೆ ಮಾಡ್ಬೇಕು. ನೋಡಿ ನೋಡಿ, ಯಾರೋ ನೀನು? ಯಾರೋ ನೀನು? ನೋಡು, ವ್ಯತ್ಯಾಸ ಉಂಟು. ಯಾರೋ ನೀನು? ಯಾರೋ ನೀನು? ನನಗೆ ವ್ಯತ್ಯಾಸ ಉಂಟು. ಜಾಗ್ರತೆ ಮಾಡಿಕೋ, ಈ ಸಲ ಬಂಡೆ ಅಲ್ಲದಾಗಿತ್ತು. ತಾಗುವ ಲಕ್ಷಣ ಇದೆ. ಯಾಕೆ ಹೇಳಿದ್ದು? ಯಾಕೆ? ನಿಮಗೇನು ಕಣ್ಣಿನಲ್ಲಿ ದೃಷ್ಟಿ ಇಲ್ವಾ? ನಮ್ಮ ಕಣ್ಣಿನಲ್ಲಿ ನಮ್ಗೆ ಕಾಣಿಸೋದಕ್ಕೆ ಸಾಧ್ಯ ಉಂಟಾ? ಹಾಗಲ್ವೋ? ಹಾ. ಕಣ್ಣಿನಲ್ಲಿ ದೃಷ್ಟಿ ಇಲ್ವಾ ಅಂತ ಕೇಳಿ. ಶೆಟ್ರು ಪಕ್ಕದಲ್ಲಿ ಇದ್ದ. ಹಾಗಲ್ವಾ, ದೃಷ್ಟಿ ಇಲ್ವಾ ಅಂತ ಕೇಳಿದ್ದು. ದೃಷ್ಟಿ. ಯಾಕೆ ಹೇಳಿದ್ದು? ಯಾಕೆ? ಅಲ್ಲಿ ನೋಡಿ, ಚಂದದಲ್ಲಿ ಬರೆದಿದ್ದಾರೆ. ನೀವು ಚಂದದಲ್ಲಿ ಬರೆದಿರಬಹುದು, ಆದ್ರೆ ನಮಗೆ ಓದ್ಲಿಕ್ಕೆ ಬರ್ಬೇಕಲ್ಲ. ಅಂದ್ರೆ ನಮಗೆ ಓದ್ಲಿಕ್ಕೆ ಬರೋದಿಲ್ಲ ಅಂತದ್ದು ಯಾವಾಗಲೂ ಮುಂದೆ ಹೋಗೋದು ಇವನೇ. ಹಾ. ಇವನಿಗೂ ಕೂಡ ಓದ್ಲಿಕ್ಕೆ ಬರೋದಿಲ್ಲ. ಹಾ. ಇವನು ಸರಿಯಾಗಿ ಬರೆತಾನೆ. ಹಾ. ಇವ ಬರೆದದ್ದನ್ನು ಯಾರಿಂದಲೂ ಬರೀಲಿಕ್ಕೆ ಆಗುದಿಲ್ಲ. ಬೇಡ ಬೇಡಿ, ಹಾ. ನಾನೇ ಹೇಳ್ತೇನೆ. ಅಲ್ಲಿ ಚಂದದಲ್ಲಿ ಬರೆದಿದ್ದಾರೆ. ಏನಂತ? ಅದು ಸುವರ್ಣ ಅಕ್ಷರಗಳಲ್ಲಿ. ಸುವರ್ಣಾಕ್ಷರಗಳಲ್ಲಿ. ಹೌದು. ಅಪ್ಪಣೆ ವಿನಃ ಪ್ರವೇಶವಿಲ್ಲವೆಂದು. ಒಳ್ಳೇದಾಯ್ತು. ಯಾಕೆ? ಅಪ್ಪ ಬರುವುದಿಲ್ಲ, ಅವರು ಚೊರೆ ಮಾಡ್ತಾರೆ. ಹಾಗಲ್ವೋ? ಮತ್ತೆ? ಅಪ್ಪಣೆ ಅಂದರೆ ಅನುಮತಿ. ಯಾಕೆ ಹೇಳಿದ್ದು? ಯಾಕೆ? ಈ ಸ್ಥಳವೆಂಬುದು ನಮ್ಮದು. ಓ, ಈ ಜಾಗ ನಿಮ್ಮದಾ? ಹೌದು. ಈವನ ನನ್ನವನ. ಓ ಇವ ನಿಮ್ಮವನ? ತಪ್ಪು. ಈವನ ನನ್ನವನ. ಇವ ನಿಮ್ಮವನ? ಮತ್ತೆ ಈವನ ನನ್ನವನ. ಓ ಈ ವನ ನಿಮ್ಮವನ? ಹೌದು. ಈ ಪ್ರದೇಶ ಇವರದಂತೆ ಮಿತ್ರ. ಹಾಗಾದರೆ ಆ ಮರ ನನ್ನದು. ಆ ಕಾಡು ನನ್ನದು. ಆ ಗಿಡ ನನ್ನದು. ಈ ನೆಲ ನನ್ನದು. ಇವ ನನ್ನವ. ಇವ ನಿಮ್ಮವನ ಅಲ್ಲ. ಮತ್ತೆ ಯಾಕೆ ಹೇಳಿದ್ದು? ಯಾಕೆ? ನೀವು ತುರಗವನ್ನೇರಿ ಬಂದಿದ್ದೀರಲ್ವಾ? ಹೌದು. ಬಂದ ಹಾಗೆ ಹಿಂದೆ ಹೋಗಿ ಅಂತ. ಬಂದ ಹಾಗೆ ಹಿಂದೆ ಹೋಗ್ಲಿಕ್ಕೆ ಯಾರಿಗಾದ್ರೂ ಸಾಧ್ಯ ಉಂಟಾ? ಬಂದ ಕಾರ್ಯ ಪೂರ್ಣವಾಗಲಿ ನಾ ಪೋಪನಲ್ಲ.
ಮುಂದೆ ಮೇರೆ ಬರುಳಿ ಮಣಿಯನ್ನು ಕಂಡು ಬಂದೇನವಳು ಮುಂದೆ ಮೇರೆ ಬರುಳಿ ಮಣಿಯನ್ನು ಕಂಡು ಬಂದೇನವಳು ಒಂದು ಕಾರದಿ ಹುಲಿನೆಲದ ಪದ್ಮಾವತಿಗೆ ಬಂದ ಹಾಗೆ ಹಿಂದೆ ಹೋಗಿ ನೋಡೋಣ. ಬಂದ ಹಾಗೆ ಹಿಂದೆ ಹೋಗ್ಲಿಕ್ಕೆ ಯಾರಿಗಾದ್ರೂ ಆಗ್ತದಾ? ಇಲ್ಲ ಇಲ್ಲ. ಓಹೋ, ಬಂದ ಹಾಗೆ ಹಿಂದೆ ಹೋಗುವವರಲ್ಲ, ಹಾ. ದೊಡ್ಡ ಕಾರ್ಮಿಕ ಪುರುಷರು ನೀವು. ನಮ್ಮ ಮಗಾರನಿಗೆ ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಗ್ತದೆ. ಏನು? ಅಲ್ಲ, ನಮ್ಮದೊಂದು ತೀರ್ಮಾನ, ಹಾ ನಮ್ಮದೊಂದು ಹೀಗೆ ಕ್ರಮ ಅಂತ ಉಂಟು. ಹಾ ಯಾವುದಾದರೂ ಕಾರ್ಯವನ್ನು ನಾಳೆ ಪೂರೈಸಬೇಕು ಅಂತಿದ್ದರೆ ಹಾ. ಅದರ ಹಿಂದಿನ ದಿವಸ ಕುರಿತು ಸಮಾಲೋಚನೆಯನ್ನು ಮಾಡಿ ಆ ವಿಷಯದ ಬಗ್ಗೆ ರೂಪುರೇಷೆಯನ್ನು ಸೃಷ್ಟಿಸಿ ಆಮೇಲೆ ಆ ಕಾರ್ಯವನ್ನು ಪೂರೈಸುವುದು. ಸತ್ಯ ನಂಬಬಹುದಾ? ಹೌದು, ನಂಬುವಂತ ವಿಚಾರವೇ. ಹಾ. ಇಂಥವರಲ್ಲಿ ಹೀಗೆ ಮಾತನಾಡಬೇಕು, ಹೇಗೆ ವ್ಯವಹರಿಸಬೇಕು, ಕೊಟ್ಟದ್ದನ್ನು ಹೇಗೆ ಪಡೆಯಬೇಕು. ಓಹೋ. ಮತ್ತೆ ಒಂದು, ಏನು? ಕೊಟ್ಟದ್ದು ಇವನಿಗೆ ಸಿಗದಿದ್ದರೆ, ಹಾ. ಹೋದ ಕೆಲಸ ಪೂರ್ಣವಾಗದಿದ್ದರೆ ಹಾ. ನಾನಾದರೂ ಹಿಂದೆ ಬಂದೇನು, ಹಾ. ಇವ ಹಿಂದೆ ಬರುವವಲ್ಲ. ಯಾಕೆ? ಅಂತಹ ಜಾಯಮಾನ ಇವರದ್ದು. ಓಹೋ, ಹಾಗೆ. ಇಂದು ಕೂಡ ಹಾಗೆ ಬೇಟೆಯನ್ನು ಮಾಡುತ್ತಾ ಮುಂದೆ ಮುಂದೆ ಬರುವಂತಹ ಸಂದರ್ಭದಲ್ಲಿ ಹಾ. ಅಬ್ಬಬ್ಬ, ಒಬ್ಬರಲ್ಲ ಇಬ್ಬರಲ್ಲ ಮೂವರಲ್ಲ ಹಲವಾರು ಮಂದಿ ನಾರಿಮಣಿಯರು, ನಾಯಿ ಮರಿಗಳು. ಏ, ನಾರಿಮಣಿಯರು ಓ ಹಾಗೆ. ಗಲಾಟೆ ಆಗುವ ಲಕ್ಷಣ ಉಂಟು, ಜಾಗ್ರತೆ ಮಾಡಿಕೊ. ಅದರಲ್ಲಿಯೂ ಉಳಿದವರ ವಿಚಾರವನ್ನು ಬಿಡುವ. ಮುಂದೆ ಮೆರೆಯುವಂತಹ, ಅಲ್ಲಲ್ಲ, ಹಿಂದೆ ಮೆರೆಯುವ. ಮುಂದೆ ಮೆರೆಯುವಂತಹ, ಹಿಂದೆ ಮೆರೆಯುವ. ಆದೀತು ನಿನಗೆ ಹಿಂದೆ ಅದು, ಹಾ. ಸುಧಾರಿಸಿಕೊಳ್ಳೋಣ. ಮುಂದೆ ಮೆರೆಯುವಂತಹ ತರುಣಿ ಮಣಿಯಲ್ಲಿ ಈ ರೀತಿಯಾಗಿರುವಂತಹ ವಿಷಯವನ್ನು ಮಾತನಾಡಿ ಆ ಬಳಿಕ ಪೂರೈಸಿ ಹೋಗುವಂತ ತೀರ್ಮಾನವನ್ನು ಮಾಡಿದ್ದೇನೆ. ಹೇಗೆ ಆಗ್ಲಿಕ್ಕಿಲ್ವಾ? ಕಾತಿಯದೊಂದಿಗೆ ನುಡಿದಳು ಯಾರೆಲ್ಲವೂ ಬಡಗಿರ ರಾಮನಿಗೆ ಬಂದದಿರಳು ಮಾತನಾಡಬೇಡೆಯೋ ಈ ತೆರೆದಲ್ಲಿ ನಮ್ಮವನಿಗೆ ಬೇಟೆಯಾಗಿದೆಂದೆ ತಾನೆಲ್ಲ ಬೇಳು ಬೇಗ ಕಾತಿಯಿಂದ ಹೊರಗೆ ನುಡಿದಳು. ಅದೆಂತ ನೀರು ದೋಸೆ ಒಯ್ಯುವುದಾ? ನೀರ್ದೋಸೆನೇ ತಲೆಗೆ ಹೊಯ್ಬೇಕು. ಪಾಪಿ, ಬಂದ ಕಾರ್ಯ ಪೂರ್ಣವಾಗದೆ ಹೋಗುವರಲ್ಲ, ಹಾ. ದೊಡ್ಡ ಕಾರ್ಮಿಕ ಪುರುಷರು ನೀವು. ಯಾಕೆ, ಏನಾಗಬೇಕು? ಎಲ್ಲ ಶಬರ, ಶಬರ ಅವರಿಗೆ ಇಲ್ಲ. ಶಬರ ಶಬರ ಎಂಬುದಾಗಿ ಹೇಳಿದ್ದು. ಎಲ್ಲ ಹಾಗೆ. ಕಿರಾತ. ಕಿರಾತ ಕಡ್ಡಿ ನಮ್ಮಲ್ಲಿ ಉಂಟಾ? ಕಿರಾತ ಕಿರಾತ. ಓ, ಕಾಡಬೇಡ ಅಂತ ಹೇಳಿದ್ದು. ನಾವು ಯಾರನ್ನು ಕಾಡುವುದಿಲ್ಲ, ಬೇಡುವುದೂ ಇಲ್ಲ. ಇದು ಮಾತ್ರ ಸತ್ಯ. ಎಲ್ಲ ಪುಳಿಂದ. ಪುಲಿ ಗಂಡಸರು ಪುಲಿ ತಿಂತಾರ? ಅದವರಿಗೆ ಅಲ್ವಾ? ಹೌದು. ಹೇ, ಹಾಗಲ್ವೋ? ಹಾ. ನಿಮ್ಮನ್ನು ನೋಡುವಾಗ, ನಿಮ್ಮ ಆಯಾ ಆಕಾರಗಳನ್ನು ಕಾಣುವಾಗ ಹಾ. ಕಾಡಿನಲ್ಲಿ ಒಂದು ಜನಾಂಗದವರು ವಾಸ ಮಾಡುತ್ತಾರೆ. ಹಾಗಾಗಿ ನಿನ್ನಲ್ಲಿ ಕೇಳುತ್ತಿದ್ದೇನೆ, ಹಾ. ನೀನು ಯಾರು, ನಿನ್ನ ಅಪ್ಪ ಯಾರು, ಅಮ್ಮ ಯಾರು, ಅಮ್ಮನ ಹೆಸರೇನು, ಅಪ್ಪನ ಹೆಸರೇನು, ನೀನು ಮದುವೆ ಆಗಿದೆ ಎಷ್ಟು ಮಕ್ಕಳು, ಗಂಡು ಮಕ್ಕಳೆಷ್ಟು, ಹೆಣ್ಣು ಮಕ್ಕಳೆಷ್ಟು, ಅವರ ಹೆಸರೇನು, ಎಲ್ಲವನ್ನು. ಪಾಪ ನಿಲ್ಲಿಸು ಪುಣ್ಯಾತ್ಮೆ. ಹಾ. ನಿಧನರಾಗಿ ಹೇಳು, ನಿಧನರಾಗಿ. ಮೊದಲು ನೀನು ನಿಧನರಾಗು, ಆಗ ಎಲ್ಲ ಸರಿ ಆಗ್ತದೆ. ಅಷ್ಟು ಪ್ರಶ್ನೆಯನ್ನು ಕೇಳಿದರೆ ನಮಗೆ ಉತ್ತರ ಕೊಡಲಾಗುವುದಿಲ್ಲ. ನಮ್ಮ ಶೈಲಿಯೇ ಹಾಗೆ. ಒಂದೊಂದನ್ನೇ ಕೇಳು, ಹಾ. ಉತ್ತರ ಕೊಡುತ್ತೇವೆ. ನೀನು ಯಾರು, ಹಾ. ನಿನ್ನ ಅಪ್ಪ ಯಾರು ಅಂತ. ನಾವು ಅಪ್ಪನಿಂದ ಪ್ರಾರಂಭ ಮಾಡುವವರಲ್ಲ, ನಮ್ಮದು ಯಾವುದಿದ್ದರೂ ಅಮ್ಮನಿಂದಲೇ. ನೋಡೋಣ. ದೇವಗಿ ಎಲ್ಲವೇ ದೇವಗಿ ಎನ್ನುವೆ ಆ
ನೀನು ನಿಲ್ಲಿಸಿದ್ದೆಲ್ಲಿ? ನಾನು ಅಲ್ಲಿ ನಿಲ್ಲಿಸಿದ್ದೆ. ಅದಲ್ಲ ವಿಷಯ. ಓ ಹಾಗೆ. ಹಾ. ನೀನು ಯಾರು, ನಿನ್ನ ಅಪ್ಪ ಯಾರು ಅಂತ? ಅಪ್ಪನಿಂದ ಪ್ರಾರಂಭ ಮಾಡೋರಲ್ಲ, ಹಾ. ನಮ್ಮದು ಯಾವುದಿದ್ದರೂ ಅಮ್ಮನಿಂದಲೇ. ಅಮ್ಮ ಮುಖ್ಯ ಅಲ್ವಾ? ಹೌದು. ಹಾ. ಈ ತಿಳಿದಂತಹ ಜನರು ಒಂದು ಮಾತನ್ನು ಹೇಳಿದ್ದಾರೆ. ಏನು? ಮನೆಯ ಮೊದಲ ಪಾಠಶಾಲೆ, ಹಾ. ಜನನಿ ತಾನೇ ಮೊದಲ ಗುರು. ಹೌದು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಎಂಬುದಾಗಿ. ಒಳ್ಳೆಯ ಮಾತು. ಪಚಕ್ಕುದರಿಗೇನದು ಅದೆಂತದ ಹಾಗೆ? ಎದುರುಲಯದ ಮುಕ್ತ ಎದುರು ನಿನಗೆ ಎದುರುಲಯವೇ ಆದಿತು. ನನ್ನ ತಾಯಿ ಹಾ. ಅವರಿಗೆ ಉಗುರು ಸುತ್ತಿದ ಹೇ ಹಾಗಲ್ವಾ? ಮತ್ತೆ ಹೆಣ್ಣು ಮಕ್ಕಳಲ್ಲಿ ಮಾತಾಡಿ ನನಗೆ ಅಭ್ಯಾಸ ಇಲ್ಲಲ್ಲ. ಏನು ಹೆಣ್ಣು ಮಕ್ಕಳಲ್ಲಿ ಮಾತಾಡಿ ನನಗೆ ಅಭ್ಯಾಸ ಇಲ್ಲಲ್ಲ. ನೀನು ಅದು ಗೊತ್ತುಂಟು, ಹೇಳ್ಬೇಕಾ ಸುಮ್ನೆರ. ನನ್ನ ತಾಯಿ ಹಾ. ದೇವಕಿ ಎಂಬುದಾಗಿ ನನ್ನ ಅಮ್ಮನ ಹೆಸರು. ದೇವಕಿ ಅಮ್ಮ. ಹಾ. ಅಪ್ಪ? ನನ್ನಪ್ಪ ಶೌರಿ. ನನಗೆ ಕೊಡು ಚೌರಿ. ಅವಳಿಗೆ ಯಾಕೆ? ನನ್ನ ಅಜ್ಜಿಯ ತಲೆಗೆ ಸಿಕ್ಕಿಸ್ಲಿಕ್ಕೆ. ಅವಳ ಅಜ್ಜಿಯ ಬೋಲ್ ತಲೆಗೆ ಎಲ್ಲಿ ಸಿಕ್ಕಿಸಲು? ಶೌರಿ. ನನ್ನ ತಂದೆಯ ಹೆಸರು ವಸುದೇವ. ಎಲ್ಲರೂ ನನ್ನನ್ನು ಕರೆದು ವಾಸುದೇವ ಎಂಬುದಾಗಿ. ಹಾಗೆ. ವಾಸು ಹೇ ಹಾಗಲ್ವಾ? ನನ್ನ ಹೆಸರು ವಾಸುದೇವ ಎಂಬುದಾಗಿ. ಓ ಹಾಗೆ. ನೀನು ನಿನ್ನ ಹೆಸರು ಹೇಳ. ನನ್ನ ಹೆಸರು ಬೇಡವಾ? ಬೇಕು, ಹೇಳು. ನಾನು ಏಸುದೇವ. ಅದೆಂತ ಹೀಗೆ ಅಭಿನಯ? ಬಾ, ನನ್ನನ್ನು ಅಪ್ಪಿಕೋ, ಸ್ವರ್ಗ ತೋರಿಸುತ್ತೀನಿ. ನಿನ್ನ ಅಜ್ಜಿಗೆ ತೋರಿಸು ಸ್ವರ್ಗವನ್ನು. ಏಸುದೇವ ಅಲ್ಲ ಇವನ ಹೆಸರು. ಮತ್ತೆ ಇವ ನಿಂತಲ್ಲಿ ನಿಲ್ಲುವನಲ್ಲ, ಯಾವಾಗಲೂ ಸುತ್ತಾಡಿಕೊಂಡೇ ಇರುವವನು. ನನಗೆ ಅಗತ್ಯ ಬಿದ್ದಾಗ ನಾನು ಕರೆಯುವುದು ಹೇ ಸುದೇವ ಇಲ್ಲಿ ಬಾ ಎಂಬುದಾಗಿ. ಆ ಹೆಸರನ್ನು ಜೋಡಿಸಿ ಇವ ಹೇಳುವುದು ಏಸುದೇವ ಎಂಬುದಾಗಿ. ಈ ಪರಿಚಯವನ್ನು ಈಗ ನಾವು ಹೇಳಿದ್ದೇವೆ. ನೀವು ಕೂಡ ನಿನ್ನ ಪರಿಚಯವನ್ನು ಹೇಳಬೇಕು. ನೀನು ಯಾರು, ನಿನ್ನ ಅಮ್ಮ ಯಾರು, ಎಲ್ಲವನ್ನು ಸವಿಸ್ತಾರವಾಗಿ ತಿಳಿಸು. ನಮ್ಮದು ಅಪ್ಪನಿಂದ ಪ್ರಾರಂಭ. ಅಲ್ವಾ? ಹೌದು. ನೇರವಾಗಿ ಹೇಳುವುದಿಲ್ಲ. ಇಲ್ಲ, ಪರ್ಯಾಯ ಪದವನ್ನು ಸೂಚಿಸುತ್ತೇನೆ. ಯೋಚಿಸಿ ಹೇಳಿದರಾಯ್ತು. ಮಿತ್ರ ಅವರಿಗೆ ಸೂಜಿ ಕೊಡುತ್ತಾರೆ, ನಾವು ಹೊಲಿದು ಕೊಡಬೇಕು. ನಿನ್ನ ಬಾಯಿ ಹೊಲಿಬೇಕು ಮೊದಲು, ಆಗೆಲ್ಲ ಸರಿ ಆಗ್ತದೆ. ಅವಳು ಸೂಚಿಸಿದ್ದನ್ನು ನಾವು ಯೋಚನೆ ಮಾಡಿ ಹೇಳಬೇಕಂತೆ. ನನ್ನ ಅಪ್ಪ ಮೇಲೆ ಮೇಲೆ ನೇತಾಡಿದ್ದಾರೆ. ನೇತಾಡೋದು ನಿನ್ನ ಅಪ್ಪ ಪಾಪಿ. ಮೇಲೆ ನೋಡುತ್ತಿದ್ದ ಮೇಲೆ ಕಾಣಿಸುತ್ತಿರುವುದೇನು? ಏನು? ಆಕಾಶ. ಆಕಾಶ. ಆಕಾಶ ರಾಯನೇ ನನ್ನ ತಂದೆ. ರಾಯ ಬಿಟ್ಟಿದ್ದೀರಿ ಯಾವಾಗ? ಯೋಚಿಸಿ ಹೇಳು ಅಂತ ಹೇಳಿದಲ್ವಾ? ಆದೀತು, ಆಕಾಶ ರಾಯ ನಿನ್ನ ತಂದೆ. ಹೌದು. ತಾಯಿ ಅಮ್ಮ ಅವರನ್ನು ಇಲ್ಲಿ ಹುಟ್ಟಾಗಿದ್ದಾರಂತ. ಹೂತಾಕುದು ನಿನ್ನ ಅಜ್ಜಿಯನ್ನು ಪಾಪಿ. ಮತ್ತೆ ಕೆಳಗೆ ನೋಡುತ್ತಿದ್ದೀರಿ? ಕೆಳಗೆ ಏನು ಕಾಣಿಸುತ್ತಿದೆ? ಏನು? ಧರಣಿ. ಭೂತಾಯಿ. ಭೂತಾಯಿ. ಹಾಗಲ್ವೋ?
ಮತ್ತೆ ಭೂತಾಯಿ. ಈ ಭೂತಾಯಿಗೆ ಬಾಲ ಉಂಟಾ? ಬಾಲ ಉಂಟು. ಹಾ ಹಾಗಲ್ವೋ? ಮತ್ತೆ ಭೂ ಎನ್ನುವಂತಹ ಅಕ್ಷರಕ್ಕೆ ಭೂತಾಯಿ. ಹಾ. ಓ ಇನ್ನೊಂದು ಹೆಸರುಂಟು. ಏನು? ಧರಣಿ ದೇವಿ. ಹಾ ಗೊತ್ತಾಯ್ತು. ಭೂತಾಯಿಯನ್ನು ಭರಣಿಯಲ್ಲಿ ಹಾಕಬೇಕು. ಧರಣಿಯಲ್ಲಿ ಹಾಕುದು ನಿನ್ನನ್ನು. ಮತ್ತೆ ಹಾಗಲ್ವೋ? ಧರಣಿ ದೇವಿ. ಓ ಧರಣಿ ದೇವಿ. ಹ ಆಕಾಶರಾಯ ಧರಣಿ ದೇವಿ ದಂಪತಿಗಳಿಗೆ ಮದುವೆಯಾಗಿ ಎಷ್ಟೋ ವರ್ಷಗಳಾದರೂ ಮಕ್ಕಳಾಗಿಲ್ಲವಂತೆ. ಆಕಾಶರಾಯರು ವಿದೇಶ ಪ್ರಯಾಣಕ್ಕೆ ಹೋಗಿರಬೇಕು. ಅದಕ್ಕೆ ಹಾಗಲ್ವೋ? ಮಕ್ಕಳಾಗಬೇಕಂತ ಇದ್ದರೆ ಅದಕ್ಕೊಂದು ಯೋಗ ಭಾಗ್ಯ ಎಲ್ಲ ಬರ್ತದೆ. ಅದೆಲ್ಲ ಕೂಡಿ ಬಂದಾಗ ಮಾತ್ರ ಮಕ್ಕಳಾಗುವುದು. ಹಾಗೆ ಹ ಚಿಂತೆಯಲ್ಲಿರುವಂತಹ ಸಮಯ ಹಾ. ನಾರದ ಮಹರ್ಷಿಗಳ ಆಗಮನವಾಯಿತು. ಹಾ. ಅವರು ಬಂದು ಹೇಳಿದರು, ಪುತ್ರ ಕಾಮೇಷ್ಟಿಯಂತಹ ಯಾಗವನ್ನು ಮಾಡಿ ಅಂತ. ಓಹೋ. ಹಾಗೆ ಮಾಡಿದರು. ಹಾ. ಯಾಗವನ್ನು ಮಾಡಿದ ಮೇಲೆ ಸ್ಥಳವನ್ನು ಉಳುವ ಕ್ರಮ ಉಂಟು. ಹಾ. ಹಾಗೆ ಉಳುವುದಕ್ಕೆ ಪ್ರಾರಂಭ ಮಾಡಿದರು. ಬಂಗಾರದ ನೇಗಿಲಿಗೆ ಎತ್ತುಗಳನ್ನು ಕಟ್ಟಿ ಹಾ. ಉಳುವಾಗ ನೇಗಿಲು ಬಂಡೆಕಲ್ಲಿಗೆ ಸಿಕ್ಕಿ ಎತ್ತುಗಳು ನಿಂತು ಹೋಯಿತು. ಯಾಕಂತೆ? ಅಲ್ಲ ಕಳ್ಳು ಹೊಡ್ಕರನ್ನು ಕರಿಬೇಕಿತ್ತು. ಹಾಗೆ. ಅಲ್ಲ, ನನ್ನ ಅಪ್ಪ ಹಾಗೆ ಮಾಡಿದರು. ಓ ಇವಳಪ್ಪನಿಗೂ ನನ್ನಪ್ಪನಿಗೆ ಬುದ್ಧಿ ಉಂಟು. ನಿನ್ನ ಅಪ್ಪನನ್ನು ನನ್ನ ಅಪ್ಪನಿಗೆ ಹೋಲಿಕೆ ಮಾಡಬೇಡ. ಅವರು ಹೋಲಿಗೆ ಚಟ್ಟಂಬಡೆ ಮಾಡಿದ್ರು. ಹಾಗಲ್ವೋ? ಮತ್ತೆ? ಹೋಲಿಕೆ. ಹೋಲಿಕೆ ಹೋಲಿಕೆ ಎಂಬುದಾಗಿ ಹೇಳು. ಹೋಲಿಕೆ. ಹಾ. ಆಗ ಬಂಡೆಯನ್ನು ಬದಿಗೆ ಸರಿಸಿದಾಗ ಒಂದು ಕೊಳ. ಒಂದು ಕೊಳ? ಹೌದು. ಕೊಳದ ಮಧ್ಯಭಾಗದಲ್ಲಿ ಒಂದು ಕಮಲ. ಹಾ. ಅದರ ಮಧ್ಯಭಾಗದಲ್ಲಿ ಒಂದೇ ಒಂದು ಶಿಶು. ಸೀಸ ಸೀಸ. ಹೇ, ಶಿಶು ಶಿಶು ಮಗು ಎಂಬುದು ಹೇಳುದು. ಹ ಅದರಲ್ಲಿಯೂ ಹೆಣ್ಣು ಮಗು. ಹಾ. ಮಕ್ಕಳೇ ಆಗದಂತಹ ಆಕಾಶರಾಯ ದಂಪತಿಗಳಿಗೆ ಹಾ. ಆ ಮಗುವನ್ನು ಕಂಡು ಬಹಳ ಸಂತೋಷವಾಯಿತು. ಎತ್ತಿಕೊಂಡು ಅರಮನೆಗೆ ಹೋದರು. ಎತ್ತಿಕೊಟ್ರಂತೆ. ಹಾಗಲ್ವೋ? ಮತ್ತೆ? ಎತ್ತಿಕೊಂಡು ಅರಮನೆಗೆ ಹೋದರು. ಸಾಕಿದ್ರು ಸಲಹಿದ್ಲು. ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾಳೆ ಅವಳು. ಅಲ್ಲ, ನೀನೀಗ ಮಗುವಿನ ವಿಷಯವನ್ನು ಹೇಳುತ್ತಿದ್ದೀಯಲ್ಲ, ಹಾ. ನಿನ್ನ ಹೆಸರು ನಮಗೆ ಬೇಕಿರೋದು. ನಂಗೇನು ಗ್ರಾಚಾರವ ಬೇರೆಯವರ ವಿಷಯ ಮಾತಾಡೋದಕ್ಕೆ? ನಾನೇ ಅಲ್ವಾ ಅವಳು? ಆ ಕೂಸೆ ಈ ಕೂಸು, ಈ ಕೂಸೆ ಆ ಕೂಸು. ಓ ಕೂಸೆ. ಇಷ್ಟು ಸುಂದರವಾಗಿರುವ ನಿನಗೆ ಒಂದು ಹೆಸರೆಂಬುದಿಲ್ಲವಾ? ಉಂಟು. ನಾನು ಸಿಕ್ಕಿದ್ದೆಲ್ಲಿ? ಆ ತಾವರೆಯಲ್ಲಿ. ತಾವರೆಗೆ ಇನ್ನೊಂದು ಹೆಸರುಂಟು. ಪದ್ಮ. ಹೌದು. ಹಾಗಾಗಿ ನನ್ನ ಹೆಸರು ಹೇಳ ಹೇಳು. ಹೇಳ ಹೇಳು. ಹೇಳ ಹೇಳು. ಹೇಳ ಹೇಳು. ಅಯ್ಯೋ ನಿನ್ನ ಅವಸ್ಥೆನೆ. ನಿನಗೂ ನಾಚಿಗೆ ಅವನಿಗೂ ನಾಚಿಗೆ. ವಾ. ನನ್ನ ಹೆಸರು ಪದ್ಮಾವತಿ. ಏನಾಯ್ತಾ ಮಿತ್ರ? ಅವಳೆಲ್ಲೋ ಹೇಳಿದ್ದು ಧೂಮಾವತಿ ಅಂತ. ಹಾಗಲ್ವೋ? ಮತ್ತೆ? ಪದ್ಮಾವತಿ. ಪದ್ಮಾವತಿ ಎಂಬುದಾಗಿ ಇವಳ ಹೆಸರು. ಓ. ಹೌದು, ನನ್ನ ಹೆಸರು ಹಾಗೆ. ಅವರ ಹೆಸರು ಬೇಕಿದ್ರೆ ಕೇಳಿಕೊ. ನಿನ್ನ ಹೆಸರು ಎಂತದ? ಗಾಯತ್ರಿ. ನಿನ್ನದು? ನಾನು ನಂದಿನಿ. ಒಬ್ಬ ಸಾಕು ಮಾಡ್ತೀಯಾ? ನಿನ್ನದು? ನನ್ನ ಇಂದಿರಾ. ನಿನ್ನದು? ನನ್ನದು ಶ್ರೀಲತಾ. ನಾನು ಕೂಡ ಕಟ್ಬೇಕಂತ ಇದ್ದೇನೆ ಇಂಡಿಯಾ ಶ್ರೀಲಂಕಾ. ಇಂದಿರಾ ಶ್ರೀಲತಾ. ಓ ಹೌದು. ಏನು ತರುಣಿ ಮನೆಯರಲ್ಲಿ ಬಂದು ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದೀರಲ್ಲ. ಬಂದ ಹಾಗೆ ಹಿಂದೆ ಹೋದೆ ಜಾಗ್ರತೆ, ಇಲ್ಲವಾದರೆ ಸಿಟ್ಟು ಸಿಟ್ಟು ಬಂದಿತು ನನಗೆ. ಓ ಭಾವಕಿಯೇ, ಹಾ. ಆ ಮನ್ಮಥನಲ್ಲಿರುವಂತಹ ಪಂಚ ಹೂಬಾಣಗಳನ್ನು ಒಂದೊಂದಾಗಿಯೇ ಬಿಡುತ್ತಾ ಇದ್ದಾನೆ. ಹಾ. ಅದನ್ನು ಸಹಿಸುವಂತಹ ಶಕ್ತಿ ನನಗಿಲ್ಲ. ಹಾ. ಸೋತಂತಹ ನಾನು ನಿನ್ನಲ್ಲಿ ಒಂದೇ ಮಾತು ಕೇಳುವುದು, ನನ್ನನ್ನು ವರಿಸುವೆಯಾ? ಹೋಗು. ಆಗುವುದಿಲ್ಲ. ಹೋಗು. ಹೋಗುವುದಿಲ್ಲ. ಸುಮ್ಮನೆ ಹೋಗು. ಹೋಗುವುದಿಲ್ಲ. ಬೇಡ. ಬೇಕು. ಹೋಗು. ಹೋಗುವುದಿಲ್ಲ. ಏನ್ ನೋಡ್ತೀನಿ? ನೋಡಿ ಭಾಗವತರೆ ಉಪದ್ರ ಮಾಡು. ನೀವು ಭಾಗವತರ ಹತ್ರ ಮಾತ್ರ ಅಲ್ಲ, ಯಾರ ಹತ್ರ ಹೇಳಿದ್ರು ನಾನು ಬಿಡುವುದಿಲ್ಲ. ನೀವಾದ್ರೂ ಹೇಳಿ. ನಾನು ಬಿಡುವುದಿಲ್ಲ. ಬೇಡ. ಸರಸಿಜ ಮುಖಿ ಪದ್ಮಾವತಿಯ ವಿರಹ ಸಂತಾಪದೊಳು ರಗಿದ ಸುಟ್ಟು ಸ್ಮರಿಸುತ್ತಿರುವ ಮಾನಿನಿಯ ಪದ್ಮಾವತಿಯನ್ನು ನೋಡಿ ಮನಸ್ಸೋತು ಅಂತರಂಗದ ಭಾವವನ್ನು ತಿಳಿಸಿದೆ. ಅವಳೇನು ಕುಪಿತಳಾಗಿ ಕಲ್ಲಿನಿಂದ ಘಾತಿಸಿಯೇ ಬಿಟ್ಟಳು. ನಾನೇರಿದ ತುರಗ ಬಿದ್ದು ಸತ್ತೇ ಹೋಯಿತು. ಅಲ್ಲಿಂದ ಓಡಿ ಬಂದೆ. ಆದರೂ
ಸುಂದರವಾದ ಆ ಮಾನಿನಿಯನ್ನು ಮರೆಯಲಾರೆ. ಅವಳಿಲ್ಲದ ಮೇಲೆ ಯಾವುದು ಯಾಕೆ ಬೇಕು, ಯಾವುದು ರುಚಿಸುವುದಿಲ್ಲ. ಅನ್ನವೂ ಬೇಡ, ಪಾನೀಯವೂ ಬೇಡ, ಸುಮ್ಮನೆ ಇಲ್ಲಿ ಮುಸುಕಿಟ್ಟು ಮಲಗುತ್ತೇನೆ. ಮಲಗಿದ ಬೇಡ ಚಲಪತಿಯನ್ನು ಕಂಡು ತಳೆದು ಕೌತುಕವ ಕೇಳಿದೆಳು. ಕಳೆ ಕುರಿ ಬೇರೆ ನಾ ಬದಲವು ಮಲಗಿ ಹಗಲು ಹೊತ್ತಿನೊಳು ಮಗನೇ. ಶ್ರೀನಿವಾಸ, ಇದೇನು ಮಗು, ನಡುಹಗಲಿನ ಸಮಯದಲ್ಲಿ ಮುಸುಕು ಹೊದೆದು ಮಲಗಿರುವೆ. ಎಂದೂ ಮಲಗುವನಲ್ಲ, ಮೇಲೇಳು ಮಗು. ದುಷ್ಟ ಮುಖಗಳು ಅಟ್ಟಿಕೊಂಡು ಬಂದೆಯಾ? ಯಾರದಾದರೂ ದೃಷ್ಟಿ ತಾಗಿತೋ? ಕೆಟ್ಟ ಭೂತ ಪಿಶಾಚಿಗಳ ಬಾಧೆ ಆಯ್ತು. ಸ್ವಲ್ಪ ಇರು, ದೃಷ್ಟಿ ತೆಗೆದು ರಕ್ಷೆ ಕಟ್ಟುತ್ತೇನೆ. ನಾಯಿ ಕಣ್ಣು, ನರಿ ಕಣ್ಣು, ಹೂಗೆ ಕಣ್ಣು, ಎಲ್ಲರ ಕಣ್ಣು ಹೋಗಿ. ಥೂ ಥೂ ಥೂ. ಹೇಳು ಮಗು. ಏನನೆಂಬೆ ಬಕುಳ ದೇವಿದು ಮಾನದ ಹದನಗಳ ಕಾನನದಲ್ಲಿ ಬೇಟೆಯುಳಿರುಳಿರೆ, ಕಾನನದಲ್ಲಿ ಬೇಟೆಯುಳಿರುಳಿರೆ, ಮಾನಿನಿಯು ಜುಳುವಳದೊಳಗುಳಿದಳು. ಏನನೆಂಬೆ ಬಕುಳ ದೇವಿದು ಮಾನದ ಹದನಗಳ ಅಮ್ಮ, ಶ್ರೀನಿವಾಸ, ದುಮ್ಮಾನಕ್ಕೆ ಕಾರಣವಿದೆ. ಕಾನನದಲ್ಲಿ ಮೃಗಬೇಟೆಯಾಡುತ್ತಾ ಪಯಣ ಬಹುದೂರದ ತನಕ ಸಾಗಿತ್ತು. ಕಾಡಿನ ಅಡವಿಯ ಪರಿಸರದಲ್ಲಿ ಮಾನಿನಿಯೋರ್ವಳನ್ನು ಕಂಡೆ. ಅವಳಲ್ಲಿ ವಿಚಾರ ತಿಳಿಸಿದಾಗ ಕಾಲಿನಿಂದ ಘಾತಿಸಿಯೇ ಬಿಟ್ಟಳು. ಅವಳು ನನಗೆ ಬೇಕಮ್ಮ. ಯಾರವಳು? ತೋಂಡ ದೇಶದ ಅರಸ ಆಕಾಶರಾಯ ಹಾಗೂ ಧರಣೀ ದೇವಿಯರ ಮಗಳಂತೆ. ಪದ್ಮಾವತಿ ಎಂದು ನಾಮಧೇಯವಂತೆ. ಅದೆಂತಹ ಚೆಲುವೆ! ಆ ಬ್ರಹ್ಮದೇವನು ಯಾವುದೇ ಲೋಪದೋಷ ಬಾರದಂತೆ ಶ್ರದ್ಧೆಯಿಂದ ರಚಿಸಿದ ಹಾಗಿದ್ದಾಳೆ. ಆ ಮಾನಿನಿಯ ಮೋಹದಲ್ಲಿ ಸಿಲುಕಿದೆನಮ್ಮ. ಏನೇ ಆಗಲಿ ನನಗವಳು ಬೇಕೇ ಬೇಕು. ನನಗವಳು ದೊರಕುವಂತೆ ಮಾಡಮ್ಮ. ಅಷ್ಟು ದೃಢವಾಗಿ ಹೇಳ್ವೆಯಾ? ಹೌದು. ಹಾಗಾದರೆ ಸರಿ. ನೀನು ಯೋಚಿಸಬೇಡ. ಹ. ಮದುವೆ ಎಂಬ ಶುಭ ಕಾರ್ಯಕ್ಕೆ ಹುಡುಗ ಹುಡುಗಿಯರೇ ಮಾತನಾಡುವುದಲ್ಲ, ಹಿರಿಯರು ಮಾತನಾಡಬೇಕು. ನೀನು ಯೋಚಿಸಬೇಡ. ನಾನು ಹೋಗಿ ಅರಸನಲ್ಲಿ ಮಾತನಾಡುತ್ತೇನೆ. ಅವಳು ನಿನಗೆ ದೊರಕುವಂತೆ ನಾನು ಮಾಡುತ್ತೇನೆ. ನನಗೂ ನಿನ್ನ ಮದುವೆಯನ್ನು ಕಾಣುವ ಆಸೆ ಇದೆ. ಈಗ ನಾನೇ ಹೊರಟೆ. ನೀನು ಹೋಗುವೆಯಾ? ಹೇಗೆ ಹೋಗುವೆ? ನಡೆದು. ಅದೋ ಕುದುರೆ ಇದೆ, ಅದನ್ನೇರಿಕೊಂಡು ಹೋಗಮ್ಮ. ಈ ವಯಸ್ಸಿನಲ್ಲಿ ಕುದುರೆಯಾ? ಬೇಕಮ್ಮ. ಆದರೆ ಮಗನೇ, ನೀನು ಬೇಸರಿಸಿಕೊಂಡು ಇರಕೂಡದು. ಆದೀತಮ್ಮ. ಹಾಲು ಹಣ್ಣು ಇದೆ, ತಿಂದು ಉಂಡು ನೆಮ್ಮದಿಯಿಂದ ಇರು. ಆದೀತಮ್ಮ. ನನ್ನ ಮದುವೆಯನ್ನು ಕಾಣುವ ಹಂಬಲ ಅಮ್ಮನಿಗೆ. ಅದಕ್ಕಾಗಿ ಪೂರ್ಣ ಹೊಣೆಗಾರಿಕೆಯನ್ನು ಅವಳಿಗೆ ವಹಿಸಿದ್ದೇನೆ. ಈ ಹರೆಯದಲ್ಲಿ ಹರುಷದಿಂದ ಹೊರಟಿದ್ದಾಳೆ. ಅವಳಿಂದ ಕಾರ್ಯ ಸಫಲವಾದೀತೆ? ಆಗದೆ ಹೋದರೆ ಬಹಳ ನೊಂದುಕೊಂಡಾಳು. ಕಾರ್ಯದ ಸಫಲತೆಗಾಗಿ ವೇದಿಕೆ ಸಿದ್ಧವಾಗಬೇಕು. ಅದಕ್ಕಾಗಿ ಕೊರವಂಜಿಯಾಗಿ ಅತ್ತ ಸಾಗುತ್ತೇನೆ. ಕನ್ನಡ ನಾಡಿ ಮೊಗವ ನೋಡಿ ಬೇಳುವೆ, ಕೈಯ ನೋಡಿ ಬೇಳುವೆ, ಮೊಗವ ನೋಡಿ ಬೇಳುವೆ, ಇದ್ದದ್ದ ಇದ್ದ ಹಾಗೆ ಬೇಳುವೆನಮ್ಮ, ಇದ್ದದ್ದ ಇದ್ದ ಹಾಗೆ ಬೇಳುವೆನಮ್ಮ. ಕನ್ನಡ ನಾಡಿನ ಗುರುಬರ್ದಿದಾನಮ್ಮ, ಕಣಿಯ ಬೇಳಲು ಬರದೆ ಕೇಳಮ್ಮ, ಕಣಿಯ ಬೇಳಲು ಬರದೆ ಕೇಳಮ್ಮ. ನಮಸ್ಕಾರ. ನನ್ನ ಪರಿಚಯ ಆಯ್ತಾ? ನಾನು ಕೊರವಂಜಿ. ಕೈ ನೋಡುತ್ತಾ ಮುಖ ನೋಡುತ್ತಾ ಇದ್ದದ್ದನ್ನೇ ಇದ್ದ ಹಾಗೆ ಹೇಳುತ್ತೇನೆ. ನಿಮಗೆ ಹೇಳಬೇಕಾ? ಕೈ ಕೊಡಿ. ಕೈ ಕೊಟ್ಟ ಕೈ ಕೊಡಿ. ಇದು ಗೊತ್ತಾಯಿತು.
ಬಹಳ ಬೇಡಿಕೆಯ ಭಾಗವತರು. ಹೌದಲ್ವಾ? ಸತ್ಯ ಹೇಳಿ. ಗಾನ ವೈಭವ, ನಾಟ್ಯ ವೈಭವ, ಎಲ್ಲಿ ಹೋದರೂ ನಿಮ್ಮದೇ ಹೆಸರು. ಹೌದಲ್ವಾ? ನೀವು ಕೊರವಂಜಿ ಅಂತ ಮೋಸ ಹೋದದ್ದ? ಹೇಗೆ ಇದು ಕೊರವಂಜಿ ಅಲ್ಲ, ಇದು ವೇಷ ಮೋಸ ಮಾಡುವುದಕ್ಕೆ. ಯಾಕೆ ವೇಷ? ಮತ್ತೆ ಹೇಳ್ತೇನೆ, ನಾನು ಹೊರಡ್ತೇನೆ. ಕನ್ನಡ ನಾಡಿನ ಕೊರವಂಜಿದ ನಮ್ಮ ಮಣಿಯ ಬೇಡಲು ಬರದೆ ಕೇಳಮ್ಮ, ಮಣಿಯ ಬೇಡಲು ಬರದೆ ಕೇಳಮ್ಮ. ಇತ್ತ ಪದ್ಮಾವತಿಯು ಶ್ರೀ ಪುರುಷೋತ್ತಮನ ನೆನೆದು ತಂದೆಯ ಚಿತ್ತದಲ್ಲಿ ವಿರಹಾದಿಯಲ್ಲಿ ತೊಳಲುತ್ತ ನಿರತ ಅರಸಿ ಧರಣಿ ದೇವಿ ಕಣ್ಣಚ್ಚರಿಯ ತಾಳುತ್ತ ತರಳೆಗಳನ್ನು ಅರಿಯಲಿರದ ತಂಬಿಗೆ ಬರಸುತ್ತ. ಮಗಳೇ, ಏನಾಯಿತಮ್ಮ? ಸಖ್ಯರು ಬಂದು ತಿಳಿಸಿದಾಗಲೇ ಅರಿತೆ. ಮಾತನಾಡು ಮಗಳೇ, ಹೇಗೆ ಈ ರೀತಿ ಮೌನವಾಗಿರುವೆ? ಆ ಕಾಲದಲ್ಲಿ ಮಲಗಿರುವೆ, ಒಟ್ಟು ಹಸ್ತವ್ಯಸ್ತವಾಗಿದೆ. ದೇವರೇ, ಮಾತನಾಡಿದರೆ ನಡೆಯುವುದಿಲ್ಲ. ಏನು ಭೂತ ಬಡಿಯಿತಪ್ಪ? ಮಾಂತ್ರಿಕರನ್ನು ಕರೆಸಿ ರಕ್ಷೆಯನ್ನು ಮಾಡಿದರು, ಪ್ರಯೋಜನ ಆಗದೆ ಹೋಯಿತು. ಏನು ಮಾಡುವುದು? ಯಾರಲ್ಲಿ? ಕನ್ನಡ ನಾಡಿನ ಕೊರವಂಜಿದ ನಮ್ಮ ಮಣಿಯ ಬೇಡಲು ಬರದೆ ಕೇಳಮ್ಮ, ಕಣಿಯ ಬೇಡಲು ಬರದೆ ಕೇಳಮ್ಮ. ಕಣಿ 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 ಕಣಿ. ಅಮ್ಮ ನಮಸ್ಕಾರ. ನಮಸ್ಕಾರ. ಯಾರಿಗೆ ತೊಂದರೆ ಆಗಿದೆ? ನನ್ನ ಮಗಳಿಗೆ. ಹೌದಾ? ಸರಿ, ಕೂತ್ಕೊಳ್ಳಿಸಿ. ಹಾ, ಇಲ್ಲಿ ಏನೋ ಸಮಸ್ಯೆ ಇದೆ. ಹೌದಮ್ಮ, ನಾನು ನೋಡುತ್ತೇನೆ. ಕೈ ಕೊಡು. ಹಾ, ಈಗ ಗೊತ್ತಾಯ್ತು. ಏನಮ್ಮ? ಹೊರಗೆ ಹೋಗಿದ್ದಾಳ? ಇಲ್ಲವಲ್ಲ, ಹೋಗಿಲ್ಲ. ಕೇಳಿ ನೋಡಿ. ಹೊರಗೆ ಹೋಗಿದ್ಯಾ ಮಗಳೇ? ಹೋಗ್ಲಿಲ್ವಾ? ಓಂ ರಾಮ್ ರೀಂ ರೀಂ ಪಟ್ ಸ್ವಾಹ. ಹೋಗಿದ್ದಾಳಂತೆ. ಹೋಗಿದ್ದು ಮಾತ್ರವಲ್ಲ, ಒಂದು ಕುದುರೆಯನ್ನು ಕೊಂದಿದ್ದಾಳೆ. ಸುಳ್ಳು. ಸಣ್ಣ ಸೊಳ್ಳೆಯನ್ನು ಕೊಳ್ಳುವುದಿಲ್ಲ, ಇನ್ನು ಕುದುರೆಯನ್ನು ಕೊಳ್ಳುತ್ತಾಳ? ಕೇಳಿ ನೋಡಿ. ಕೊಂದಿದ್ಯಾ ಮಗಳೇ? ಕೊಂದಿಲ್ವಾ? ಆದಿಶಕ್ತಿ ಆಜಾವೋ, ಕಾನಿಕ್ ತೋ ಜಾವೋ, ಪಟ್ ಸ್ವಾಹ. ಕೊಂದಿದ್ದಾಳಂತೆ. ಕೊಂದಿದ್ದು ಮಾತ್ರವಲ್ಲ, ಪರಪುರುಷರನ್ನು ನೋಡಿದ್ದಾಳೆ. ಸುಳ್ಳು. ನನ್ನ ಮಗಳು ಹಾಗೆಲ್ಲ ಮಾಡುವುದಿಲ್ಲ. ಕೇಳಿ ನೋಡಿ. ನೋಡಿದ್ಯಾ ಮಗಳೇ? ನೋಡ್ಲಿಲ್ವಾ? ಓಂ ರಾಮ್ ರೀಂ ರೀಂ ಪಟ್ ಸ್ವಾಹ. ನೋಡ್ಲಿಲ್ವಾ? ನೋಡಿದ್ದಾಳಂತೆ. ಅಮ್ಮ, ಹಸಿವು ಒಳಗೆ ಉಂಟು. ಈಗ ಏನು ಮಾಡುವುದಮ್ಮ? ಇಲ್ಲಿಗೊಬ್ಬಳು ಮುದುಕಿ ಬರ್ತಾಳೆ. ಅವಳ ಮಗನನ್ನು ನಿಮ್ಮ ಮಗಳಿಗೆ ಮದುವೆ ಮಾಡಿಕೊಟ್ಟರೆ ಪರಿಪೂರ್ಣವಾಗುತ್ತದೆ. ಹಾಗೆ ಆಗಲಿ ಅಮ್ಮ. ದಕ್ಷಿಣೆ ಒಳಗೆ ಉಂಟು. ಆಯ್ತಮ್ಮ. ಕನ್ನಡ ನಾಡಿನ ಕೊರವಂಜಿದ ನಮ್ಮ ಮಣಿಯ ಬೇಡಲು ಬರದೆ ಕೇಳಮ್ಮ, ಕಣಿಯ ಬೇಡಲು ಬರದೆ ಕೇಳಮ್ಮ. ಆಕಾಶದಷ್ಟೇ ವಿಶಾಲವಾಗಿರಬೇಕೆಂಬ ಆಶೆಯನ್ನು ಹೊಂದು ನನ್ನ ಹಿರಿಯರು ನನಗೆ ಆಕಾಶರಾಯ ಎಂಬ ಹೆಸರನ್ನಿಟ್ಟರು. ದೊರೆಯಾಗಿ ತೋಂಡ ದೇಶವನ್ನು ಪರಿಪಾಲಿಸಿಕೊಂಡು ಬರುತ್ತಿದ್ದೇನೆ. ಸಮರ್ಥರಾದ ಪ್ರಜೆಗಳು, ಹಿತವಂತರಾದ ಮಂತ್ರಿ, ಯೋಗ್ಯರಾದ ಸೇನಾಧಿಪತಿಗಳನ್ನು ಹೊಂದಿದ್ದೇನೆ. ಮಧ್ಯ ಮಿತಿಯೊಳಗೆ ಯೋಗ್ಯನಾಗಿ ನಡೆಸಿಕೊಂಡು ಬರುತ್ತಿದ್ದೇನೆ. ಶ್ರೀಹರಿಯ ಕೃಪೆಯಿಂದ 4 ವರ್ಣದವರು ಧರ್ಮದಲ್ಲಿ ನಿರತರಾಗಿದ್ದಾರೆ. ಧರಣಿ ದೇವಿ ನಾಮಕಲನ್ನು ಮದುವೆಯಾಗಿ ಸಂತುಷ್ಟಿ ನನ್ನದಾಯಿತು. ಸಂತತಿ ಇಲ್ಲದಿರುವಾಗ ಪುತ್ರ ಕಾಮೇಷ್ಟಿಯನ್ನು ಸಂಕಲ್ಪಿಸಿ ಮುನ್ನಡೆತಿರುವಾಗ ದೊರೆತ ಮಗಳಿಗೆ ಪದ್ಮಾವತಿ ಎಂದು ಹೆಸರಿಟ್ಟಿದ್ದೇನೆ. ಅವಳ ಮದುವೆಗೆ ಎಲ್ಲ ಸಿದ್ಧತೆ ಮಾಡಿ ಆಯಿತು. ಅದು ದಿಬ್ಬಣವು ಬಂತು. ನಮಸ್ಕಾರ. ಎಲ್ಲಿ ಹುಡುಗಿ? ಎಲ್ಲಿ ಮಗಳೇ ಪದ್ಮಾವತಿ?
ಮುಂದು ಬಂದು ನನ್ನ ನೆತ್ತಿಗೆ ಕ್ಷೀರಧಾರೆಯನ್ನು ಮಾಡುತ್ತಾ ಇತ್ತು. ಅದನ್ನು ಕಂಡು ಕುಪಿತನಾದ ನಾಡಿನ ಅರಸ ಗೋವಿಗೆ ಹೊಡೆಸಿದ. ನಿರ್ದೋಷಿಯಾದ ಗೋವಿಗೆ ಏನೂ ಆಗಕೂಡದೆಂದು ನಾನು ಶಿರವೊಡ್ಡಿದೆ. ನನ್ನ ಶಿರಕ್ಕೆ ಗಾಯವಾಯಿತು. ಆಗ ಅವನಿಗೆ ಶಾಪವಿತ್ತಿದ್ದೆ, ಪಿಶಾಚಿಯಾಗು ಎಂದು. ಈಗ ಅವನು ಬಂಧಮುಕ್ತನಾಗಿದ್ದಾನೆ. ಪರಿಹಾರವನ್ನೂ ತಿಳಿಸಿದ್ದೆ. ನನ್ನ ವಿವಾಹದ ಸಂದರ್ಭದಲ್ಲಿ ಸ್ವರ್ಣ ಕಿರೀಟವನ್ನು ಧರಿಸಿರುವ ನನ್ನನ್ನು 6 ಗಳಿಗೆಯ ಪರ್ಯಂತ ನೋಡಿದರೆ ಬಂಧಮುಕ್ತನಾಗುವೆ ಎಂದು. ಅವನಿಂದು ಮುಕ್ತನಾಗಿದ್ದಾನೆ. ಅಮ್ಮ, ಸಮಾಧಾನವಾಯಿತೇ? ನಿಪ್ತಳಾದೆ. ಹಿಂದಿನ ಜನ್ಮದಲ್ಲಿ ಯಶೋಧಾ ಮಾತೆಯಾಗಿದ್ದ ನೀನು ಕೃಷ್ಣನಾದ ನನ್ನ ವಿವಾಹವನ್ನು ಕಾಣದೆ ಬೇಸರಗೊಂಡಿದ್ದೀಯಲ್ಲವೇ? ಹಿಂದಿನ ಜನ್ಮದ ಮಾತಿನಂತೆ ಈ ಜನ್ಮದಲ್ಲಿ ಅದನ್ನು ತೀರಿಸಿದ್ದೇನೆ. ಇನ್ನೇನಿದೆ ಆಸೆ? ನಿನ್ನ ಜೊತೆಯಲ್ಲೇ ನಾನಿರಬೇಕು. ಹಾಗೇ ಆಗಲಿ ತಾಯಿ. ಬಕುಳ ಮಾಲಿಕೆಯಾಗಿ ಸದಾ ನನ್ನ ಕೊರಳಲ್ಲಿ ಇರು. ಪರಿಮಳ ಅಳಿಯದೆ ಸದಾ ಹಸಿರಾಗಿರು ತಾಯಿ. ಹೀಗೆ ಬಾ. ಹಾರೆ ಚತುರ್ಥಿ ನಾಗೋಲೆಯ ಮೊದಲಾದ ಕಾರ್ಯಕ್ರಮಗಳು ಸಂಪನ್ನವಾಯಿತು. ನನಗೂ ವಯಸ್ಸಾಗುತ್ತಾ ಬಂತು. ನನಗೊಬ್ಬ ಮಗನಿದ್ದಾನೆ, ಮತ್ತೊಬ್ಬ ತಮ್ಮನಿದ್ದಾನೆ. ಅವರನ್ನು ಸರಿಹೊಂದಿಸಿ ನಡೆಸಿಕೊ. ಹಾಗೇ ಆಗಲಿ. ನಾವು ನಿಜಪುರದತ್ತೆ ಸಾಗೋಣ ಮಾವ. ನಿನ್ನೆ ಮೊನ್ನೆ ತನಕ ಈ ಧರೆಯಲ್ಲಿ ಅನ್ನನದ ಆಕಾಶರ ಆಡಿಕೊಂಡಿದ್ದ. ವಯೋಮಾನಕ್ಕೆ ಸರಿಯಾಗಿ ಅವನು ಕಾಲಗತಿಗೆ ಸಂದು ಹೋದ. ರಾಜ್ಯವನ್ನು ಮುನ್ನಡೆಸಬೇಕು. ಮುಂದಿನ ಅಧಿಕಾರ ನನ್ನ ಕೈವಶವಾಯಿತು. ರಾಜ್ಯ ಅನಾಥವಾಗದಂತೆ, ಅಣ್ಣನ ಘನತೆಗೆ ಕೊರೆ ಬಾರದಂತೆ ರಾಜ್ಯವನ್ನು ಮುನ್ನಡೆಸಬೇಕಾಗಿದೆ. ಹಾಗಾಗಿ ಸಿಂಹಾಸನವನ್ನು ಏರಿಕೊಳ್ಳುತ್ತೇನೆ.
ಆಳಿಕೊಂಡಿದ್ದವನು ನನ್ನ ತಂದೆ. ಹೌದು. ಅವರು ಕಾಲಗತಿಯನ್ನೈದು ಸ್ವಲ್ಪ ದಿನವೇ ಕಳೆದಿಲ್ಲ. ಹಾ. ಅಷ್ಟರಲ್ಲಿ ನೀನು ಬಂದು ಈ ಪೀಠವನ್ನು ಏರಿದೆ. ಹೌದು. ಪ್ರಜಾಭಿಪ್ರಾಯ ಸಂಗ್ರಹಿಸಿದ್ದಿಲ್ಲ. ಹಾ. ಮಂತ್ರಿ, ಸೇನಾಧಿಪತಿ ಮತ್ತು ರಾಜಕುಟುಂಬದವರ ಅಭಿಪ್ರಾಯ ಕೇಳದೆ ಏಕಾಏಕಿ ಬಂದು ಕುಳಿತಿರುವೆಯಲ್ಲ, ಹಾ. ಇದು ನಿನ್ನ ಗರ್ವವನ್ನು ಸೂಚಿಸುತ್ತದೆ. ನಾನಪ್ಪೋದಿಲ್ಲ. ನೀನಿನ್ನು ಎಳೆಯವನು, ಇದೀಗ ಗುರುಮಠದಿಂದ ವಿದ್ಯಾಭ್ಯಾಸ ಮುಗಿಸಿ ಬಂದವನು. ರಾಜ್ಯಾಧಿಕಾರಿ ನಡೆಸುವಲ್ಲಿ ಅನುಭವದ ಕೊರತೆ ನಿನಗಿದೆ. ಕೆಲವು ಸಮಯ ಕಲೆಯಲಿ ನಿನ್ನ ಅಪ್ಪ ಕಟ್ಟಿ ಬೆಳೆಸಿದ ನಾಡಿದು ಅರಾಜಕತೆ ಬರಕೂಡದೆಂಬುದಕ್ಕಾಗಿ ಅನುಭವಿಯಾದ ನಾನು ಅಧಿಕಾರ ವಹಿಸಿದ್ದೇನೆ. ಅಲ್ಲಿ ತನಕ ನೀನು ತಾಳ್ಮೆಯಿಂದ ಇರು. ಚಿಕ್ಕಪ್ಪ, ಪದ್ಧತಿಯನ್ನು ಪಾಲಿಸುವ ಮನಸ್ಸಿದ್ದರೆ ಅವಕಾಶವನ್ನು ನನಗೆ ಕೊಡು. ಪಾರಂಪರಿಕವಾಗಿ ತಂದೆ ನಂತರ ಮಗನಾದ ನನಗೆ ಈ ರಾಜ್ಯದ ಅಧಿಕಾರ ಸಿಗಬೇಕು. ನಿನಗೆ ಸಿಗುವುದಿಲ್ಲ. ನೀವು ಬೇಕಾದರೆ ಸಕಾಲಕ್ಕೆ ಸಲಹೆಯನ್ನು ಕೊಡುತ್ತಾ ಸಹಕರಿಸಬಹುದು. ಅಲಭ್ಯವಾದುದನ್ನು ಪಡೆಯುವಲ್ಲಿ ಅಧಿಕಾರದ ದಾಹ ಕಾಣಿಸುವುದು ಏಕೆ? ನಿನಗೆ ಅಧಿಕಾರದ ಮುರುಳು ನೀನು ಕೊಡದೆ ಹೋದರೆ ಯುದ್ಧದ ಮೂಲಕ ಪಡೆದುಕೊಳ್ಳುತ್ತೇನೆ. ಹುಡುಗ, ಕೆಲಸ ಮಾತಾಯಿತು. ಅಧಿಕಾರ ಯುದ್ಧದಿಂದ ಸ್ಥಿರವಾಗದು. ಬುದ್ಧಿಯ ಬಲವು ಬೇಕಾಗುತ್ತದೆ. ಅವಸರದಲ್ಲಿ ಅಧಿಕಾರ ವಹಿಸಿಕೊಂಡರೆ ಆತುರದ ನಿರ್ಧಾರಗಳಿಂದ ಅನರ್ಥವಾದೀತು. ಬಲ ಪ್ರದರ್ಶನಕ್ಕೆ ಮುಂದಾಗಬೇಡ. ನಾವು ಈ ವಿಚಾರವನ್ನು ಚಿನ್ಮಯನಾದ ಶ್ರೀನಿವಾಸನ ಬಳಿ ತಿಳಿಸೋಣ. ಬಾ, ಹೋಗೋಣ. ವಸುದಾನರೇ, ಶ್ರೀನಿವಾಸ, ಏನು ಒಂದಾಗಿ ಬಂದಿದ್ದೀರಿ? ಆದರೆ ಮುಖಭಾವದಲ್ಲೇನೋ ವ್ಯತ್ಯಾಸವಿದೆ. ಏನು ಬಂದಿರಿ? ಹೀಗೆ ಬನ್ನಿ, ವಿಶ್ರಮಿಸಿ. ಶ್ರೀನಿವಾಸ, ಹೇಳು. ಅಣ್ಣನಾದ ಆಕಾಶರ ಹಿಡಿದು ಹೋದ. ರಾಜ್ಯಾಧಿಕಾರವನ್ನು ನಾನು ವಹಿಸಿದೆ. ಈ ಕುರಿತಾಗಿ ಕಿರಿಯವನಾದ ವಸುದಾನ ಅಸಮಾಧಾನ ಹೊಂದಿದ್ದಾನೆ. ಹೌದೇ? ಯುದ್ಧದ ಮೂಲಕ ಪರಿಹಾರ ಕೊಂಡುಕೊಳ್ಳುವ ಮಾರ್ಗ ನಮ್ಮದು. ಓಹೋ. ನೀನು ನಮಗೆ ಬಲವಾಗಿ ನಿಲ್ಲಬೇಕು. ಓಹೋ, ಯುದ್ಧವೇ ಆಗಬೇಕೆಂದಿದ್ದರೆ ಇದೋ ಚಕ್ರಾಯುಧವನ್ನು ನಿನಗೆ ನೀಡಿದ್ದೇನೆ. ವಸುದಾನನಿಗೆ ಬೆಂಬಲನಾಗಿ ನಾನು ನಿಲ್ಲುತ್ತೇನೆ. ಯುದ್ಧ ಮಾಡಿ. ಲೋಕದ ಮೇಲೆ ಮುನಿಸುತ್ತಾಳಕೂಡದು. ಯುದ್ಧವನ್ನು ನಿಲ್ಲಿಸಿ ಅವರನ್ನು ರಕ್ಷಿಸು ಸ್ವಾಮಿ. ಆಗಲಿ ಪದ್ಮಾವತಿ. ತೋಣಮಾನ ವಸುದಾನರೇ, ಶ್ರೀನಿವಾಸ, ಯುದ್ಧದಿಂದ ಯಾವುದು ನಿರ್ಣಯವಾಗದು. ಸಂಬಂಧಿಕರಾಗಿ ಹೊಂದಿಕೊಂಡು ಬದುಕಿರಿ. ತೋಂಡ ದೇಶವನ್ನು ತೋಂಡಮಾನನು ಆಳಿಕೊಂಡಿರಲಿ. ವಸುದಾನಪುರ ನಾರಾಯಣಪುರವನ್ನು ನೀನು ಆಳು. ಹಾಗೆಯಾಗಲಿ. ಶ್ರೀನಿವಾಸ, ಹೇಳು. ನೀನು ನಮಗೆ ಸಂಬಂಧಿಯಾಗಿ ಬಂದದ್ದು ನಮ್ಮ ಭಾಗ್ಯವೇ ಸರಿ. ಈ ಚರಾಚರಗಳನ್ನು ಒಳಗೊಂಡ ಬ್ರಹ್ಮಾಂಡಕ್ಕೆ ನಾಯಕ ನೀನು. ಮೂರ್ತ ರೂಪದ ಭೂತ ಪ್ರಪಂಚಕ್ಕೆ ಮಾನವನಾಗಿ ಇಳಿದು ಬಂದವನು ನೀನು. ಅನುಗ್ರಹದಾಯಕನಾದ ನಿನಗಾಗಿ ತೋಂಡ ದೇಶ ಹಾಗೂ ನಾರಾಯಣಪುರದ ಮಧ್ಯೆ ಇರುವ ಸಪ್ತಗಿರಿಗಳ ನಡುವೆ ಒಂದು ಭವ್ಯವಾದ ದೇಗುಲವನ್ನು ರಚಿಸುತ್ತೇವೆ. ನೀನು ಅಲ್ಲಿ ನೆಲೆಯಾಗಿ ನಮ್ಮೆಲ್ಲರ ಮನದೇವರಾಗಿ, ಮನದ ದೇವರಾಗಿ ನಮ್ಮೆಲ್ಲರ ಇಷ್ಟಾರ್ಥವನ್ನು ನೆರವೇರಿಸಬೇಕೆಂಬ ಪ್ರಾರ್ಥನೆ. ತೋಂಡಮಾನ ವಸುದಾನರೇ, ಶ್ರೀನಿವಾಸ, ಒಂದೇ ಮನದಿಂದ ಅಪೇಕ್ಷಿಸಿದ ನಿಮ್ಮೆಲ್ಲರ ಅಪೇಕ್ಷೆಯನ್ನು ನಾನು ನೆರವೇರಿಸುತ್ತೇನೆ.
ನನ್ನಿಂದ ಅಗಲಿದ ಲಕ್ಷ್ಮಿಯನ್ನು ಅರಸುತ್ತಾ ಧರೆಗಿಳಿದವನು ನಾನು. ಈಗ ಆ ಕಾರ್ಯ ಪರಿಪೂರ್ಣಗೊಂಡಿತು. ಮುಂದೆ ನಿಮ್ಮಿಚ್ಛೆಯಂತೆ ನೀವು ರಚಿಸಲಿರುವ ದೇಗುಲದಲ್ಲಿ ನಾನು ನೆಲೆಯಾಗುವವನಿದ್ದೇನೆ. ಸಪ್ತಗಿರಿಗಳ ತಿರುವಿನಲ್ಲಿ ಲೋಕಾಧಿಪತಿಯಾಗಿ ಶ್ರೀದೇವಿ ಹಾಗೂ ಭೂದೇವಿಯರನ್ನು ನನ್ನ ಎಡ ಹಾಗೂ ಬಲದ ಎದೆಯಲ್ಲಿ ಮಚ್ಚೆಯಂತೆ ಧರಿಸಿ ನೆಲೆಯಾಗುತ್ತೇನೆ. ನಾನು ನಿಂತಿರುವ ಸ್ಥಳವು ತಿರುಪತಿಯಾಗಲಿ. ಬಕುಳಾದೇವಿಯನ್ನು ಬಕುಳ ಮಾಲಿಕೆಯಾಗಿ ಧರಿಸುವುದರಿಂದ ಮುಂದಕ್ಕೆ ನನಗೆ ಬಕುಳ ಪುಷ್ಪವು ಪ್ರಿಯವಾಗುತ್ತದೆ. ನನ್ನನ್ನು ಕಾಣಲು ಬರುವ ಭಕ್ತರು ಕೂಡಿಡುವ ಹಣವು ನೇರವಾಗಿ ಕುಬೇರನ ಭಂಡಾರಕ್ಕೆ ಸಂದಾಯವಾಗಲಿ. ತಮ್ಮ ತಮ್ಮ ಮನೆಯಲ್ಲಿ ಮುಡಿಪಾಗಿಟ್ಟಿರುವ ಹಣವನ್ನು ದುರುಪಯೋಗಪಡಿಸಿದರೆ ಅವರು ನನ್ನ ಕೋಪಕ್ಕೆ ಪಾತ್ರರಾಗುತ್ತಾರೆ. ಸಂಕಟ ಹರಣನಾಗಿ, ವೆಂಕಟ ರಮಣನಾಗಿ, ತಿರುಪತಿಯ ತಿಮ್ಮಪ್ಪನಾಗಿ, ಸಪ್ತಗಿರಿಗಳ ಒಡೆಯನಾಗಿ ಸಕಲರ ಇಷ್ಟಾರ್ಥವನ್ನು ನೆರವೇರಿಸುತ್ತಾ ನೆಲೆಯಾಗುತ್ತೇನೆ. ಶ್ರೀನಿವಾಸ ಕಲ್ಯಾಣ ಎಂಬ ಪುಣ್ಯ ಕಥಾನಕವನ್ನು ಆಡಿದ, ಹಾಡಿದ, ನೋಡಿದ ಎಲ್ಲರಿಗೂ ಆ ದೇವರು ಆಯುಷ್ಯ ಆರೋಗ್ಯ ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತಾ ಭಾಗವತರಲ್ಲಿ ಮಂಗಳವನ್ನು ಹಾಡಲು ವಿನಂತಿಸಿಕೊಳ್ಳುತ್ತೇನೆ. ಭದ್ರಂ ಶುಭಂ ಮಂಗಳಂ. ನಮಸ್ತೆ. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ ದುರ್ಗಾಪುರ ಕಿನ್ಯ 54ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀನಿವಾಸ ಕಲ್ಯಾಣ ಎನ್ನುವಂತಹ ಯಕ್ಷಗಾನ ಬಯಲಾಟವನ್ನು ಪ್ರದರ್ಶಿಸಿದ ಎಲ್ರಿಗೂ ವಂದನೆಯನ್ನು ಸಲ್ಲಿಸಿದ ಈ ಯಕ್ಷಗಾನ ಬಯಲಾಟದಲ್ಲಿ ಭಾಗವತರಾಗಿ ನಮ್ಮೊಂದಿಗೆ ಸಹಕರಿಸಿದವರು ಶ್ರೀಮತಿ ಅಮೃತ ಅಡಿಗ. ಇವರಿಗೆ ಸ್ಮರಣಿಕೆಯನ್ನಿಟ್ಟು ಗೌರವಿಸಬೇಕೆಂಬುದಾಗಿ ಶ್ರೀಮತಿ ರೇವತಿಯವರ ಹತ್ರ ವಿನಂತಿಸ್ತಾ ಇದ್ದೇನೆ. ಚಂಡವಾದಕರಾಗಿ ಶ್ರೀಯುತ ವರುಣ್ ಆಚಾರ್ಯ ಕೆರೆಕಾಡು. ಇವರಿಗೆ ನಮ್ಮ ಸಂಘದ ಸಂಚಾಲಕರಾಗಿರುವಂತಹ ಶ್ರೀಯುತ ಬಾಬು ಶಾಸ್ತ್ರಕಿನ್ಯ ಅವರು ಸ್ಮರಣಿಕೆಯನ್ನಿಟ್ಟು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮದ್ದಲೆಯೊಂದಿಗೆ ಸಹಕರಿಸಿದವರು ಶ್ರೀವತ್ಸ ಸೋಮಯಾಜಿ. ಇವರಿಗೂ ಬಾಬು ಶಾಸ್ತ್ರಕಿನ್ಯರವರು ಸ್ಮರಣಿಕೆಯನ್ನು ಗೌರವಿಸಬೇಕು. ಚಕ್ರತಾಳದೊಂದಿಗೆ ನಮ್ಮೊಂದಿಗೆ ಸಹಕರಿಸಿದವರು ಶ್ರೀ ಮುರಹರಿ ಪಂಚಗದ್ದೆ. ಇವರಿಗೂ ಶ್ರೀ ಬಾಬು ಶಾಸ್ತ್ರ ಕಿನ್ನಿರವರು ಸ್ಮರಣಿಕೆಯನ್ನಿದ್ದು ಗೌರವಿಸಬೇಕು. ಈ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದಲ್ಲಿ ಯಕ್ಷಗಾನ ತರಬೇತುದಾರರಾಗಿ ಶ್ರೀನಿವಾಸ ಕಲ್ಯಾಣ ಎನ್ನುವಂತಹ ಪುಣ್ಯ ಕಥಾಭಾಗವನ್ನು ತಮ್ಮ ಮಕ್ಕಳಿಂದ ಪ್ರದರ್ಶಿಸೋಕೆ ಮಾರ್ಗದರ್ಶಕರಾಗಿ ನಿರ್ದೇಶಕರಾಗಿ ನಮಗೆ ಸಹಕರಿಸಿದವರು ನಾಟ್ಯಗರು ಶ್ರೀಯುತ ರಕ್ಷಿತ್ ಶೆಟ್ಟಿ ಪಡ್ರೆ. ಅವರು ವೇದಿಕೆಯನ್ನು ಬರಬೇಕು. ಶ್ರೀಯುತ ರಕ್ಷಿತ್ ಶೆಟ್ಟಿ ಪಡ್ರೆ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದಲ್ಲಿ ನಾಟ್ಯಗುರುವಾಗಿ ಈ ಪುಣ್ಯ ಕಥಾಭಾಗವನ್ನು ಮಾರ್ಗದರ್ಶನ ಮಾಡಿ ನಿರ್ದೇಶಿಸಿ ಮಕ್ಕಳಿಗೆ ತರಬೇತಿಯನ್ನು ನೀಡಿ ಒಂದು ಉತ್ತಮವಾದಂತಹ ಯಕ್ಷಗಾನವನ್ನು ಪ್ರದರ್ಶಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀಯುತ ರಕ್ಷಿತ್ ಶೆಟ್ಟಿ ಭಟ್ರೆ ಅವರಿಗೆ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಪರವಾಗಿ ಅನಂತ ಧನ್ಯವಾದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ತಮ್ಮ ಈ ಪುಣ್ಯ ಕಾರ್ಯದಲ್ಲಿ ನಮ್ಮೊಂದಿಗೆ ಸಹಕರಿಸಿದ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಈ ಪುಣ್ಯ ಕಥಾಭಾಗಕ್ಕೆ ಮಂಗಲವನ್ನು ಆಡುವುದಕ್ಕೆ ಭಾಗವತರಲ್ಲಿ ವಿನಂತಿಸ್ತಾ ಇದ್ದಾರೆ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ನೀನೊಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ, ನೀನೊಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ, ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ. ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲೋ, ಜಲದಲ್ಲಿ ಚಲಿಸುವ ಮಚ್ಚನಿಗೆ ತೋದಿದಂದ, ಜಲದಲ್ಲಿ ಚಲಿಸುವ ಮಚ್ಚನಿಗೆ ಹಿರಿಯ ಬಿನಲ್ಲಿ ಕೊಟ್ಟ ಕೂರ್ಮನಿಗೆ
ಕರೆಯನ್ನು ಧರಿಸಿದ ವರಹವತಾರಗೆ ನರಳನ ಕಾಯ್ದ ಶ್ರೀ ನರಸಿಂಹಗೆ ಮಂಗಲೋ ರೇ ಮಂಗಲೋ ಶುಭ ಮಂಗಲೋ ನಿತ್ಯ ಮಂಗಲೋ ಮಂಗಲೋ ಶ್ರೀ ದುರ್ಗಾ ಪರಮೇಶ್ವರಿಗೆ ಮಂಗಲೋ ಶ್ರೀ ಸುಬ್ರಹ್ಮಣ್ಯಗೆ ಮಂಗಲೋ ಶ್ರೀ ಮಹಾಗಣಪಗೆ ಮಂಗಲಂ ಮಂಗಲೋ